ಚೈತನ್ಯ ಕೃಷ್ಣ ಚೈತನ್ಯ ಪ್ರಭುಪಾದ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಓಹ್, ಸ್ಕ್ರೀನ್ ಶೇರ್ ಮಾಡಲಿಲ್ಲ, ಸಾರಿ. ಎಸ್, ಹರೇ ಕೃಷ್ಣ. ನೋಡಿ, ದಯವಿಟ್ಟು ಹೋದಲ್ಲಿ ವಾಪಸ್ ಬರ್ತೇನೆ. ಕೃಷ್ಣ ಚೈತನ್ಯ. ಎಸ್, ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 41. ತಂ ನಾರದ ಪ್ರಿಯತಮ ರಿಕ್ತ ಆದಾನಂ ಅನುವ್ರತ ಶುಶ್ರೂಷಮಾನ ಶೀಲೇನ ಪ್ರಶ್ರಯೇನ ಧಮೇನ ಚ. ಅನುವಾದ: ಬ್ರಹ್ಮನ ಔರಸ ಪುತ್ರರಲ್ಲಿ ಅತ್ಯಂತ ಪ್ರಿಯರಾದ ನಾರದರು ಸದಾ ತಂದೆಯ ಸೇವೆಗೆ ಸಿದ್ಧರಾಗಿದ್ದು ತಮ್ಮ ಸದ್ವರ್ತನೆ, ವಿನಯ ಮತ್ತು ಇಂದ್ರಿಯ ನಿಗ್ರಹಗಳಿಂದ ಕಟ್ಟುನಿಟ್ಟಾಗಿ ತಮ್ಮ ತಂದೆಯ ಉಪದೇಶವನ್ನು ಅನುಸರಿಸುತ್ತಾರೆ. ಎಸ್, ಈಗ ದಕ್ಷ ಕೂಡ ಮಗನೇ, ನಾಗಕುಮಾರರು ಕೂಡ ಮಗನೇ, ನಾರದ ಮುನಿ ಕೂಡ ಮಗನೇ. ಆದರೆ ಇಲ್ಲಿ ನಾರದ ಮುನಿಯನ್ನು ಗ್ಲೋರಿಫೈ ಮಾಡಲಾಗ್ತದೆ. ಏಕೆಂದರೆ ನಾರದ ಮುನಿ ಭಕ್ತಿ ಪಂಥವನ್ನು ತಗೊಂಡದ್ದು. ಈಗ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಆಧ್ಯಾತ್ಮಿಕ ಲೋಕ, ಸ್ಪಿರಿಚುವಲ್ ವರ್ಲ್ಡ್, ಭೌತಿಕ ಲೋಕ, ಮೆಟೀರಿಯಲ್ ವರ್ಲ್ಡ್, ಏನು ವ್ಯತ್ಯಾಸ? ಮೆಟೀರಿಯಲ್ ವರ್ಲ್ಡ್ ಇಸ್ 1/4, ಸ್ಪಿರಿಚುವಲ್ ವರ್ಲ್ಡ್ ಇಸ್ 3/4. ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಲೋಕ, ಕಾಲು ಭಾಗ ಭೌತಿಕ ಲೋಕ. ಪ್ರಭುಪಾದ ಹೇಳುವಂಥದ್ದು ಭಗವದ್ಗೀತೆಯ ಒಂದು ಶ್ಲೋಕ, ಸರ್ವ ಯೋನೀಶು ಕೌಂತೆಯ, ಎಲ್ಲ ಜೀವಿಗಳು ಭಗವಂತನ ಮಕ್ಕಳೇ. ಭೌತಿಕ ಲೋಕದಲ್ಲಿ ಇರುವವರು ಕೂಡ ಮಕ್ಕಳೇ, ನಾವು ಕೂಡ ಮಕ್ಕಳೇ. ಆಧ್ಯಾತ್ಮಿಕ ಲೋಕದಲ್ಲಿ ಕೂಡ ಇರುವವರು ಮಕ್ಕಳೇ. ಆದ್ರೆ ವ್ಯತ್ಯಾಸ ಉಂಟು. ಎಂತ ವ್ಯತ್ಯಾಸ? ಅಜಗಜಾಂತರ ವ್ಯತ್ಯಾಸ. ಆಧ್ಯಾತ್ಮಿಕ ಲೋಕದ ಮಕ್ಕಳು ಭಗವಂತನ ಒಬಿಡಿಯಂಟ್ ಮಕ್ಕಳು, ಭೌತಿಕ ಲೋಕದ ಮಕ್ಕಳು ಭಗವಂತನ ಕೆಟ್ಟ ಮಕ್ಕಳು. ಅಂದ್ರೆ ಭಗವಂತ ಹೇಳಿದಾಗ ಕೇಳುವುದಿಲ್ಲ. ಇದೇ ವ್ಯತ್ಯಾಸ. ಭೌತಿಕ ಲೋಕ ಮತ್ತು ಆಧ್ಯಾತ್ಮಿಕ ಲೋಕಕ್ಕೆ ಇದೇ ವ್ಯತ್ಯಾಸ. ಅಲ್ಲಿಯ ಮಕ್ಕಳು ಭಗವಂತ ಹೇಳಿದನ್ನು ಕೇಳ್ತಾರೆ, ತಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ತೊಡಗಿಸ್ತಾರೆ. ಆದ್ರೆ ನಾವು ಹಾಗೆ ಅಲ್ಲ. ನಾವು ಪ್ರಭುಪಾದ ಹೇಳುವಂಥದ್ದು ಸೆಲ್ಫ್ ಅಗ್ರಾಂಡೈಸ್ಮೆಂಟ್, ಅಂದ್ರೆ ನಾನು, ನನ್ನದು, ಭಗವಂತ ಇಲ್ಲ. ಇಲ್ಲಿ ನಾರದ ಮುನಿ ಸದಾ ತಂದೆಯ ಸೇವೆಗೆ ಸಿದ್ಧರಾಗಿದ್ದು ತಮ್ಮ ಸದ್ವರ್ತನೆ, ನೋಡಿ ಭಕ್ತನ ವರ್ತನೆ ಆ ರೀತಿ ಇರ್ತದೆ. ವಿನಯ, ಇದೆಲ್ಲ ಕ್ವಾಲಿಟೀಸ್ ಭಕ್ತನ. ಇಂದ್ರಿಯ ನಿಗ್ರಹ, ಇದು ಕೂಡ ಕ್ವಾಲಿಟೀಸ್. ಕಂಟ್ರೋಲಿಂಗ್ ಸೆನ್ಸಸ್, ನಿಗ್ರಹಗಳಿಂದ ಕಟ್ಟುನಿಟ್ಟಾಗಿ ತಮ್ಮ ತಂದೆ ಉಪದೇಶನ ಅನುಸರಿಸ್ತಾರೆ. ಪ್ರಭುಪಾದ ಹೇಳ್ತಾರೆ, ನಾವು ನಾರದ ಮುನಿಯನ್ನು ಫಾಲೋ ಮಾಡಬೇಕು. ಮಹಾಜನ ಗತಸ್ಥ ಏನ ಪಂಥ, ಮಹಾಜನರು 12 ಮಹಾಜನರು: ಸ್ವಯಂಭೂ, ನಾರದ, ಶಂಭು, ಕುಮಾರ, ಕಪಿಲೋ, ಮನೋ, ಪ್ರಹ್ಲಾದ, ಜನಕೋ, ಭೀಷ್ಮ, ಬಲಿರ್ಭಯ, ಸಕಿರ್ಭಯಂ. ಈ 12 ಮಹಾಜನರಲ್ಲಿ ನಾರದ ಮುನಿ ಕೂಡ ಇದ್ದಾರೆ. ಸ್ವಯಂಭೂ, ನಾರದ, ಶಂಭು. ಸ್ವಯಂಭು ಅಂದ್ರೆ ಬ್ರಹ್ಮ, ಮತ್ತೆ ನಾರದ, ಶಂಭು ಅಂದ್ರೆ ಶಿವ, ಮಹಾಜನ. ಹಾಗಾಗಿ ನಾವು ಮಹಾಜನರನ್ನು ಫಾಲೋ ಮಾಡಬೇಕು. ಹೇಗೆ ಅಂದ್ರೆ ಭಕ್ತರಲ್ಲಿರುವ ನಮ್ಗೆ ಕ್ವಾಲಿಟೀಸ್ ಬರ್ಬೇಕಂತ ನಮ್ಗೆ ಇಚ್ಛೆ ಬರಬೇಕು. ಹೇಗೆಂದ್ರೆ ಪ್ರಭುಪಾದ್
ಪ್ರಭುಪಾದ ಹತ್ರ ಎರಡು ಗುಣಗಳು ಒಟ್ಟೊಟ್ಟಿಗೆ ಇದು ಯೂಶುವಲಿ ಇರುವುದಿಲ್ಲ. ಯಾವುದೆಲ್ಲ? ಒಂದು ನಮ್ರತೆ, ಮತ್ತೊಂದು ಉತ್ಸಾಹ, ಹಂಬಲ್ನೆಸ್ ಅಂಡ್ ಎಂಥೂಸಿಯಾಸಮ್. ಇದು ಎರಡು ಒಟ್ಟಿಗೆ ಕಾಂಬಿನೇಷನ್ ಆದ್ರೆ ತುಂಬಾ ಒಳ್ಳೆಯದು. ನಮ್ರತೆಯಲ್ಲಿ ಕೂಡ ಇರಬೇಕು, ಉತ್ಸಾಹದಲ್ಲಿ ಕೂಡ ಇರಬೇಕು. ಉತ್ಸಾಹ ಅಂದ್ರೆ ಯಾವ ರೀತಿಯ ಉತ್ಸಾಹ? ಈಗ ಪ್ರಭುಪಾದ ಹೇಳ್ತಾರೆ, ಬೃಂದಾವನದಲ್ಲಿ ಲಾಸ್ಟ್ ಟೈಮ್ ನೀವು ಯಾತ್ರೆಗೆ ಬಂದಿದ್ದೀರಿ, ಬೃಂದಾವನ ಯಾತ್ರೆಗೆ, ಅಲ್ಲಿ ಮಂಗಗಳಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತುಂಟು, ಮಂಗಗಳು ನಮ್ಮ ಸ್ಪೆಕ್ಸ್ ತೆಗೀತಾರೆ, ಎಲ್ಲ ಪರ್ಸ್ ಎಲ್ಲ ತೆಗೀತದೆ, ಎಲ್ಲ ತೆಗೀತದೆ. ಅದು ಕೂಡ ತುಂಬಾ ಉತ್ಸಾಹದಲ್ಲಿ ಇರ್ತದೆ. ಆ ರೀತಿ ಉತ್ಸಾಹ ಅಲ್ಲ ಮಂಗನಾಗಿ. ಕೃಷ್ಣ ಪ್ರಜ್ಞೆಯಲ್ಲಿ ಉತ್ಸಾಹ. ಹೇಗೆ ನಾವು ಪ್ರಭುಪಾದ್ ಮಿಷನ್ಗೆ ಹೆಲ್ಪ್ ಮಾಡುವಂಥದ್ದು, ನಾವು ಪ್ರಭುಪಾದಿದು ಹೇಗೆ ಪ್ರಭುಪಾದಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ, ಯಾರಿಗೋಸ್ಕರ ಪ್ರಭುಪಾದ, ಹೇಗಂದ್ರೆ ಪ್ರಭುಪಾದ್ 1965 ತನಕ ವೃಂದಾವನದಲ್ಲಿ ಇದ್ರು, ರಾಧಾದಾಮೋದರ ಟೆಂಪಲ್ ಅಲ್ಲಿ. ಪ್ರಭುಪಾದ್ ಪ್ಯೂರ್ ಡಿವೋಟಿ. ಅಲ್ಲಿ ಅವರು ಭಜನ್ ಮಾಡಿ ಅವ್ರು ಹೇಗೂ ಮರಳಿ ದೇವತ ಮನೆಗೆ ಹೋಗ್ತಾರೆ. ಅವರಿಗೆ ಅಮೆರಿಕ ಹೋಗುವ ಅವಶ್ಯಕತೆ ಇರಲಿಲ್ಲ. ಆದ್ರೆ ನಮಗೋಸ್ಕರ ಫ್ಯೂಚರ್ ನಮ್ಮ ಈ ಬದ್ಧ ಜೀವಿಗಳನ್ನು ಕನ್ಸಿಡರ್ ಮಾಡಿ ಅವರು ಓದೋದು. ಹಾಗಾಗಿ ಪ್ರಭುಪಾದ ಹತ್ರ ಎರಡೂ ಇತ್ತು. ಹೀಗೇಗಂದ್ರೆ ಕೆಲವೇ ನಾವು ಇಮಿಟೇಟ್ ಮಾಡ್ತೇವೆ. ಪ್ರಭುಪಾದ್ 70 ವರ್ಷ ಪ್ರಾಯದಲ್ಲಿ ಮಾಡಿದ್ರು, ನಮ್ಗೆ ಆಗುದಿಲ್ಲಪ್ಪ. ಪ್ರಭುಪಾದ್ ನಿತ್ಯ ಸಿದ್ಧರ ನಾವು ಇಮಿಟೇಟ್ ಮಾಡುವಂಥದ್ದು ದೊಡ್ಡ ತಪ್ಪು, ಅಪರಾಧ. ಅನುಕರಣೆ ಸಾಶ ಹೇಳುವಂಥದ್ದು ಅನುಕರಣೆ ಮಾಡಬಾರ್ದಂತೆ. ಪ್ರಭುಪಾದ್ ಮಾಡಿದ್ರು ನಾನು ಮಾಡ್ತೇನೆ, ಇಲ್ಲ. ಪ್ರಭುಪಾದ್ ದಿವಸದಲ್ಲಿ 2 ಗಂಟೆ ಮಲಗ್ತಾ ಇದ್ರು, ನಿಮ್ಗೆ ಆಗ್ತದ? ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದ್ ಒಂದು ರಿವರ್ ಸೈಡ್ ಜಾಗ ನೋಡ್ತಾರೆ, ತುಂಬಾ ಚಂದ ಇರ್ತದೆ ಜಾಗ, ತುಂಬಾ ಅಂದ್ರೆ ತುಂಬಾ ಚಂದ ಇರ್ತದೆ, ಸೂಪರ್ ವಂಡರ್ಫುಲ್. ಅಂದ್ರೆ ಆ ರೀತಿ ಪ್ರಭುಪಾದ್ ನೋಡಿ ಪ್ರಭುಪಾದ್ ಆಗ್ತದೆ, ಈ ಜಾಗ ನನಗೆ ಬೇಕು ಕೃಷ್ಣನಿಗೆ, ಪ್ರಭುಪಾದ್ ಹೇಳ್ತಾರೆ. ಮತ್ತೆ ಕಡೆಗೆ ಪ್ರಭುಪಾದ್ 2 ಶಿಷ್ಯರು, ಒಂದು ಫೋಡಿಯದ್ದು ಮಗ ಮತ್ತೆ ಇಬ್ಬರು ಕೂಡ ಶ್ರೀಮಂತರು, ಅವರ ತಂದೆಗೆ ಆಗ್ತಾ ಇಲ್ಲ. ಆದ್ರೆ ಇಬ್ಬರು ಕೂಡ ಪ್ರಭುಪಾದಿದ್ದು ಶಿಷ್ಯರು. ಅರ್ಧ ಒಬ್ಬ ಕೊಟ್ಟ, ಅರ್ಧ ಇನ್ನೊಬ್ಬ ಕೊಟ್ಟು, ಹಣ ಕೊಟ್ಟು ಅದನ್ನು ಪ್ರಭುಪಾದಿಗೆ ಗಿಫ್ಟ್ ಆಗಿ ಕೊಟ್ರು. ಮತ್ತೆ ಅಲ್ಲಿ ಪ್ರಭುಪಾದ್ ಆ ಲೋನ್ ಅಲ್ಲಿ ಪ್ರಭುಪಾದ್ ಪ್ರೀಚ್ ಮಾಡ್ತಾ ಇದ್ರು, ಪ್ರಭುಪಾದ್ ಸ್ಟೂಡೆಂಟ್ಸ್ಗೆ ಮಾತಾಡ್ತಾ ಇದ್ರು. ಒಬ್ಬ ಬಂದು ಪ್ರಭುಪಾದ್ ಹೇಳುವಂತದ್ದು, ನೀವು ಒಳ್ಳೆ ಜಾಗದಲ್ಲಿ ಇರ್ತೀರಿ, ಯಾಕೆಂದ್ರೆ ಅದು ತುಂಬಾ ಬ್ಯೂಟಿಫುಲ್ ಜಾಗ, ನೀವು ಏನು ಮಾಡುವುದಿಲ್ಲ, ಸುಮ್ಮನೆ ನೀವು ಭಜನೆ ಮಾಡ್ತೀರಿ, ಮತ್ತೆ ಹೀಗೆ ಸುಮ್ಮನೆ ಕೂತ್ಕೊಳ್ತಿರ್ತೀರಿ, ನೀವು ಏನು ಮಾಡುವುದಿಲ್ಲ, ನೀವು ಒಳ್ಳೊಳ್ಳೆ ಜಾಗದಲ್ಲಿ. ಪ್ರಭುಪಾದ್ ಹೇಳ್ತಾರೆ, ನೀನು ಕೂಡ ಬಾ ಅಂತ. ಇಲ್ಲ, ನಾನು ಬರುವುದಿಲ್ಲ. ಅಂದ್ರೆ ನಾವು ಸುಮ್ಮನೆ ಭಜನೆ ಮಾಡುದಲ್ಲ, ನೀನು ಕೂಡ ಬಾ. ಯಾವಾಗ ನೋಡಿದ್ರೆ ಓದ್ತಾ ಇರ್ತೀರಿ, ಭಜನೆ ಮಾಡ್ತಾ ಇರ್ತೀರಿ. ಪ್ರಭುಪಾದ್ ಹೇಳ್ತಾರೆ, ಹೇಗೆ ಅಂದ್ರೆ, ನಾನು ದಿವಸದಲ್ಲಿ 22 ಗಂಟೆ ಕೆಲಸ ಮಾಡ್ತೇನೆ, ನಿನ್ಗೆ ಆಗ್ತದ? ಪ್ರಭುಪಾದ್ 2 ಗಂಟೆ ಮಲಗುವಂಥದ್ದು. ಹಾಗಾಗಿ ನಾವು ಶುದ್ಧ ಭಕ್ತರನ್ನು ಅನುಕರಣೆ ಮಾಡ್ಲಿಕ್ಕಿಲ್ಲ. ನಮ್ಗೆ 6 ಗಂಟೆ ರೆಸ್ಟ್ ಬೇಕೇ ಬೇಕು, ನಾವು ಬದ್ಧ ಜೀವಿಗಳು. ಹಾಗಾಗಿ ಪ್ರಭುಪಾದ್ ಮಾಡಿದ್ದಾರೆ, ನಾನು ಕೂಡ ಮಾಡಿದ್ದೇನೆ, ಎಂತ ನಾವು ಮಾಡುವಂಥದ್ದು? ಪ್ರಭುಪಾದ್ ಧೂಳಿ ಕೂಡ ನಾವು ಸಮಾನ ಅಲ್ಲ. ಹಾಗಾಗಿ ಪ್ರಭುಪಾದ್ ಹತ್ರ 2 ಗುಣಗಳಿತ್ತು, ನಮ್ರತೆ ಮತ್ತೆ ಉತ್ಸಾಹ. ಇದು 2 ಒಟ್ಟೊಟ್ಟಿಗೆ ಇದ್ರೆ ತುಂಬಾ ಒಳ್ಳೆಯದು, ಭಕ್ತರಲ್ಲಿ ಬರ್ತದೆ. ಅದೇ ರೀತಿ ಇಲ್ಲಿ ಕೂಡ ನಾರದ ಮುನಿ ಹತ್ರ ಈ ಗುಣ ಇತ್ತು, ಸದ್ವರ್ತನೆ, ವಿನಯ ಮತ್ತು ಇಂದ್ರಿಯ ನಿಗ್ರಹಗಳಿಂದ ಕಟ್ಟುನಿಟ್ಟಿನ ತಮ್ಮ ತಂದೆ ಉಪದೇಶವನ್ನು ಅನುಸರಿಸುವಂತ. ಹಾಗಾಗಿ ಭಕ್ತನಾದ್ರೆ ಎಲ್ಲ ಗುಣಗಳು ಬರ್ತದೆ, ಎಲ್ಲ ಗುಣಗಳು, ದೇವತೆಗಳಿಂದ ಎಲ್ಲ ಗುಣಗಳು ಬರ್ತದೆ. ಹಾಗಾಗಿ ನಾವು ಸಿಂಪಲ್ ಎಂತ ಮಾಡ್ಬೇಕು, ನಾವು ಮಕ್ಕಳನ್ನು ಅದು ಆಗ್ಬೇಕು, ನನ್ನ ಮಗ ಇದು ಆಗ್ಬೇಕು, ಮಗಳ ಅದಾಗ್ಬೇಕು, ಇದೆಲ್ಲ ನಮ್ದು ಡಿಸೈರ್. ಭಕ್ತರು ಮಾಡಿ ಅಷ್ಟೇ, ಎಲ್ಲ ಗುಣ ಬರ್ತದೆ. ಈ ಕೆಲವು ಹೇಳುವಂಥದ್ದು, ನನ್ನ ಮಗಳು ಹಾಗೆ ಎಲ್ಲ ಗುಣ ಉಂಟು, ಒಂದು ಗುಣ ಇಲ್ಲ ಹೇಳ್ತೇವೆ ನಾವು ಕೆಲವೊಮ್ಮೆ. ಇನ್ನೊಬ್ಬರ ಹತ್ರ ಹೇಳುವಂಥದ್ದು, ನನ್ನ ಮಗ ಕೂಡ ಹಾಗೆ ಎಲ್ಲ ಒಂದು ಇಲ್ಲ. ಆದ್ರೆ ಭಕ್ತ ಆದ್ರೆ ಎಲ್ಲ ಬರ್ತದೆ ಗುಣ. ಹಾಗಾಗಿ ನಾವು ಎಂತ ಮಾಡಬೇಕು, ಮಕ್ಕಳನ್ನು ಕಾಳಿ ಹುಟ್ಟಿಸಿ ಬೆಳೆಸುವುದಲ್ಲ, ಅದು ಪ್ರಾಣಿಗಳು ಕೂಡ ಮಾಡ್ತದೆ, ಪ್ರಭುಪಾದ ಹೇಳ್ತಾರೆ. ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಪಕ್ಷಿ ಮಗು ಹುಟ್ಟಿದ ಮೇಲೆ ಆ ಒಂದು ನೆಸ್ಟ್ ಗೂಡನ್ನು ಕಟ್ತದೆ.
ತುಂಬಾ ಅಲ್ಲೇ ಇರ್ತದೆ, ಬೇರೆ ಯಾವುದಕ್ಕೂ ಬರ್ಲಿಕ್ಕೆ ಬಿಡುವುದಿಲ್ಲ. ಮತ್ತೆ ಊಟ ಎಲ್ಲ ತಂದು ಕೊಡ್ತದೆ ಮಗುವಿಗೆ. ಹಾಗಾಗಿ ಆ ಪಕ್ಷಿಗಿಂತ ನಾನು ಒಳ್ಳೆ ನೋಡ್ತಾ ಇದ್ದೆ ಅಂತ ಹೇಳಿದ್ರೆ ಅದು ನಮ್ಮ ಮೂರ್ಖತನ ಅಂತೆ. ನಾವು ಕೂಡ ನಮ್ಮ ಮಕ್ಕಳನ್ನು ನೋಡುವಂಥದ್ದು ಇಲ್ಲ, ಇದು ತಪ್ಪು. ಹಾಗಾಗಿ ನಮ್ಗೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ಉಂಟು. ಮಕ್ಕಳಿಗೆ ನಾವು ಕೃಷ್ಣ ಪ್ರಜ್ಞೆ ಕೊಡಬೇಕು. ಭಕ್ತನಾದ್ರೆ ಎಸ್ ಪಾಸ್, ಎಲ್ಲ ಪಾಸ್. ಇದು ಗ್ರೇಟೆಸ್ಟ್ ಗಿಫ್ಟ್ ಅಂತೆ. ಮಕ್ಕಳು ಭಕ್ತರಾಗುವಂಥದ್ದು ಗ್ರೇಟೆಸ್ಟ್ ಗಿಫ್ಟ್ ತಂದೆ ತಾಯಿಗೆ. ಅದಕ್ಕಿಂತ ದೊಡ್ಡ ಗಿಫ್ಟ್ ಇಲ್ಲ. ಹಾಗಾಗಿ ಇಲ್ಲಿ ನಾರದ ಮುನಿ ಎಂತ ಮಾಡ್ತಿದ್ದಾರೆ, ಅವರ ಸದ್ವರ್ತನೆ, ವಿನಯ, ಇಂದ್ರಿಯ ನಿಗ್ರಹಗಳಿಂದ ಕಟ್ಟುನಿಟ್ಟಾಗಿ ತಮ್ಮ ತಂದೆಯ ಉಪದೇಶಗಳನ್ನು ಅನುಸರಿಸುತ್ತಾರೆ. ತಂದೆ ತಾಯಿ ಭಕ್ತರಾದ್ರೆ ಮಕ್ಕಳು ಕೂಡ ಆಗ್ತಾರೆ. ಮಕ್ಕಳು ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಮಕ್ಕಳು ಇಮಿಡಿಯೇಟ್ ಆಗಿ ಇಮಿಟೇಟ್ ಮಾಡುವಂಥದ್ದು. ಸಣ್ಣ ಪ್ರಾಯದಲ್ಲಿ ಈಗ ನೋಡಿ ಹೇಗೆ ಅಂದ್ರೆ ಒಂದು 3-4 ವರ್ಷದ ಮಗು ತಂದೆ ತಾಯಿ ಭಕ್ತರಾದ್ರೆ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಫಸ್ಟಿಗೆ ಚೈತನ್ಯ ಮಹಾಪ್ರಭು ಎಂತ ಹೇಳುವಂಥದ್ದು, ಭಾರತ ಭೂಮಿತೆ ಜನ್ಮ ಐಲ ಯಾರ್, ಜನ್ಮ ಸಾರ್ಥಕರಿ ಫಿರ್ ಕರ ಪರ ಉಪಕಾರ. ಫಸ್ಟಿಗೆ ನಾವು ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕು, ನಾವು ಭಕ್ತರಾಗ್ಬೇಕು, ನಾವು ಎಕ್ಸಾಂಪಲ್ ಆಗ್ಬೇಕು. ಯದ್ಯದ್ ಆಚರಿತ ಶ್ರೇಷ್ಠ ತತ್ತತ್ ಏವ ತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸತ್ ಅನುವರ್ತದೆ. ಲೀಡರ್ ಹೇಗಿರ್ಬೇಕಂದ್ರೆ ಅವ ಎಕ್ಸಾಂಪಲ್ ಆಗಿರ್ಬೇಕು. ಹಾಗಾಗಿ ಮನೆಯಲ್ಲಿ ತಂದೆ ತಾಯಿಗಳು ಎಕ್ಸಾಂಪಲ್ ಆಗಿರ್ಬೇಕು. ಹೀಗೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇದು 5 ವರ್ಷದ ಹಿಂದೆ ಒಬ್ಬರು ಮಾತಾಜಿ ದೇವಸ್ಥಾನಕ್ಕೆ ಬಂದ್ರು. ಭಕ್ತಿ ಪಂಥದಲ್ಲಿ ಇಲ್ಲ, ಆದ್ರೆ ಸಂಡೆ ಬರ್ತಾ ಇದ್ರು. ಹಾಗೆ ಒಂದ್ ದಿವಸ ಬಂದು ಹೇಳಿದ್ರು, ನನ್ನ ಮಗ ಈಗ 10th ಸ್ಟ್ಯಾಂಡರ್ಡ್, ಇದು 5 ವರ್ಷದ ಹಿಂದೆ, ಅವ ಓದುವುದೇ ಇಲ್ಲ, ನನಗೆ ವ್ಯಥೆ ಆಗಿದೆ, ಅದೇ ಚಿಂತೆ ಆಗಿದೆ, ಮಗನ ಚಿಂತೆ ಆಗಿದೆ. ಹೌದಾ ಅಂತ ಕೇಳಿ, ಈಗ ನನ್ನ ಮಗ ಓದ್ಲಿಕ್ಕೆ ನಾನು ಎಂತ ಮಾಡ್ಬೇಕು? ಅವರ ಚಿಂತೆ ಅದು. ಆಕ್ಚುಲಿ ದೇವಸ್ಥಾನಕ್ಕೆ ಬಂದು ಈ ಚಿಂತೆ ಇರಬಾರ್ದಂತ, ಅದು ಆಗ್ತಾ ಹೋಗ್ತದೆ. ಪ್ರಾಣಿಗಳು ಚಿಂತೆ ಮಾಡುವುದಿಲ್ಲ, ಮಕ್ಕಳೆಲ್ಲ ಬೆಳೀತಾರೆ, ಅದು ನಮ್ದು ಅದು ಚಿಂತೆ. ಮಗ ಎಂತ ಮಾಡಿದ, ಮಗಳೆಂತ ಮಾಡಿದ. ಅದಕ್ಕೆ ನಾನು ಹೇಳಿದೆ, ಸಂಜೆ ಇಬ್ಬರು ಕೂಡ ಸರ್ಕಾರಿ ಹುದ್ದೆಯಲ್ಲಿದ್ದಾರೆ, ಗಂಡ ಹೆಂಡತಿ. 5:05 ಬರ್ತಾರೆ ಮನೆಗೆ. ಮತ್ತೆ ನಾನು ಹೇಳಿದೆ, ನೀವೆಂತ ಮಾಡ್ತೀರಿ ಅಂತ. ನಾವು 6 ಗಂಟೆಗೆ ರೆಡಿಯಾಗಿ 6 ಗಂಟೆಯಿಂದ 9:15 ತನಕ ಟಿವಿ ಎದುರು ಇರ್ತೇವೆ, ಗಂಡ ಹೆಂಡತಿ. ಮತ್ತೆ ಮಗ ಎಂತ ಮಾಡ್ತಾನೆ, ಮಗನಿಗೆ ಸಪರೇಟ್ ರೂಮ್, ಅಲ್ಲಿ ಅವ ಬಾಗಿಲಾಗಿ ಎಂತ ಮಾಡ್ತಾನೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾಳೆ ನೀವು ಸ್ಟಾಪ್ ಮಾಡಿ ಅಂತ ಹೇಳಿದೆ ಟಿವಿ ನೋಡುವಂಥದ್ದು. ಅಲ್ಲ, ಅದು ನಾವು ತುಂಬಾ ವರ್ಷದಿಂದ ನೋಡಿದ್ದೇವೆ, ನಮ್ಗೆ ಬಿಡ್ಲಿಕ್ಕೆ ಆಗುವುದಿಲ್ಲ. ನಿಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಮಗ ಕೂಡ ಕಲಿಯುವುದಿಲ್ಲ, ಬಿಡಿ, ಆಸೆಯನ್ನು ಬಿಡಿ ಅಂತ ಹೇಳಿದ್ರು. ಮತ್ತೆ ಎಂತ ಮಾಡಿದ್ರು, ಅವರು ಟಿವಿ ಸ್ಟಾಪ್ ಮಾಡಿದ್ರು. ಅವ್ರು ಎಲ್ಲಿದ್ದಾರೆ ಅಲ್ಲಿ ಅವ ಕಲಿಲಿಕ್ಕೆ ಮತ್ತೆ ಕಲ್ತಾವ. ಮತ್ತೆ ರಿಸಲ್ಟ್ ಬಂದ ಮೇಲೆ ಒಳ್ಳೆ ಮಾರ್ಕ್ಸ್ ಮತ್ತೆ ಹೇಳಿದ್ರು, ಎಸ್ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ವಿ, ಆಗ ಮಗ ಕಲ್ತ. ಹಾಗಾಗಿ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕು, ನಾವು ಭಕ್ತರಾಗಬೇಕು, ನಾವು ಎಕ್ಸಾಂಪಲ್ ಆಗ್ಬೇಕು. ತಂದೆ ತಾಯಿ ಮೊದಲ ಗುರು. ಹಾಗಾಗಿ ನಮ್ಮ ಜವಾಬ್ದಾರಿ ಇದು ಮೈನ್ ರೆಸ್ಪಾನ್ಸಿಬಿಲಿಟಿ. ಈಗ ಹೇಳುವಂತದ್ದು 60 ವರ್ಷ ರಿಟೈರ್ಡ್ ಆದ್ಮೇಲೆ ನನ್ನ ಜವಾಬ್ದಾರಿ ಮುಗಿಯಿತು, ಎಂತ ಮುಗಿಯಿತು ಕೇಳಿದ್ರೆ, ನಾನು ರಿಟೈರ್ಮೆಂಟ್ ಆಯ್ತು, ನನ್ನ ಮಗಳಿಗೆ ಮದ್ವೆ ಆಯ್ತು, ಮಗ ಸೆಟ್ಲ್ ಆಗಿದ್ದಾನೆ. ಪ್ರಭುಪಾದ ಹೇಳ್ತಾರೆ, ಅದು ಮೆಟೀರಿಯಲ್ ಜವಾಬ್ದಾರಿ. ಸ್ಪಿರಿಚುವಲ್ ಜವಾಬ್ದಾರಿ ಉಂಟಲ್ಲ. ಈಗ ಮಕ್ಕಳು ಆಧ್ಯಾತ್ಮಿಕದಲ್ಲಿ ತೊಡಗಿದ್ರೆ ಅದರ 1/2% ನಿಮ್ಗೆ ಸಿಗ್ತದೆ. ಅದೇ ಅವ್ರು ಕೆಟ್ಟದಲ್ಲಿ ತೊಡಗಿದ್ರೆ 1/2% ನಿಮಗೆ ಸಿಗ್ತದೆ. ಹಾಗಾಗಿ ನಾವು ಖಾಲಿ ಹುಟ್ಟಿಸುವುದು ಮಾತ್ರ ಅಲ್ಲ, ಮಕ್ಕಳಿಗೆ ಆಧ್ಯಾತ್ಮಿಕ ಕೊಡ್ಬೇಕು. ಜನರಿಗೆ ಗೊತ್ತಿಲ್ಲ ಇದು. ಅದು ನಾವು ಈಗ ಎಲ್ಲಿಂದ ನಾರದ ಮುನಿಯಿಂದ ಕಲಿಬೇಕು. ಸದಾ ತಂದೆಯ ಸೇವೆಗೆ ಸಿದ್ಧರಾಗಿದ್ದು ತಮ್ಮ ಸದ್ವರ್ತನೆ, ವಿನಯ ಮತ್ತು ಇಂದ್ರಿಯ ನಿಗ್ರಹಗಳಿಂದ ಕಟ್ಟುನಿಟ್ಟಾಗಿ ತಮ್ಮ ತಂದೆಯ ಉಪದೇಶಗಳನ್ನು ಅನುಸರಿಸುತ್ತಾರೆ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಕೃಷ್ಣ ಚೈತನ್ಯ, ಶ್ಲೋಕ 42. ಮಾಯಾ ವಿವಿಧಿಷೇನ್ ವಿಷ್ಣು ಮಾಯಾ ಈಶಸ್ಯ ಮಹಾಮುನಿ ಮಹಾಭಾಗವತ ರಾಜನ್ ಪಿತರಂ ಪರ್ಯತೋಷಯತ್. ಅನುವಾದ: ಎಲೆ ದೊರೆ, ನಾರದರು ಸಕಲ ಋಷಿಗಳಲ್ಲಿ ಹಾಗೂ ಸಕಲ ಭಕ್ತರಲ್ಲಿ ಶ್ರೇಷ್ಠರಾದವರಾಗಿದ್ದಾರೆ. ಅವರು ತಮ್ಮ ತಂದೆಯನ್ನು ಸಂತುಷ್ಟಗೊಳಿಸಿ ಸಕಲ ಶಕ್ತಿಗಳ ಒಡೆಯನಾದ ವಿಷ್ಣುವಿನ ಎಲ್ಲ ಶಕ್ತಿಗಳನ್ನು ತಿಳಿಯಲು ಇಚ್ಛಿಸಿದರು. ನೋಡಿ,
ಮಕ್ಕಳು ಈ ರೀತಿ ಇರಬೇಕು. ನಾರದ ಮುನಿಯನ್ನು ನಾವು ಫಾಲೋ ಮಾಡಬೇಕು. ಎಲ್ಲ ಭಕ್ತರಲ್ಲಿ ಶ್ರೇಷ್ಠ ಭಕ್ತ ಅಂತ ಪ್ರಭುಪಾದ್ ಭಾಗವತಮಲ್ಲಿ ಮೊದಲ ಸ್ಕಂದದಲ್ಲಿ ನಾರದ ಮುನಿ ಬರುವಾಗ, ಎಲ್ಲಿಗೆ ವೇದವ್ಯಾಸರ ಹತ್ರ ಬರುವಾಗ ಪ್ರಭುಪಾದ್ ಹೇಳ್ತಾರೆ ನಾರದ ಜಿ. ಪ್ರಭುಪಾದ್ ಹೇಳ್ತಾರೆ ನಾರದ ಈಸ್ ಒನ್ ಆಫ್ ದಿ ಎಕ್ಸಾಲ್ಟೆಡ್ ಡಿವೋಟಿ. ತುಂಬಾ ಉನ್ನತ ಮಟ್ಟದ ಭಕ್ತ ನಾರದ ಮುನಿ. ಯಾಕೆ ಉನ್ನತ ಮಟ್ಟದ ಭಕ್ತ? ನಾರದ ಮುನಿಯ ಕೆಲಸ ಎಂತ ಅಂದ್ರೆ ಎಲ್ಲರನ್ನು ಕೃಷ್ಣ ಕೊಡುವಂಥದ್ದು. ಯಾರಿಗೆಲ್ಲ ಪ್ರಚಾರ ಮಾಡ್ತಾರೆ ಅವರೆಲ್ಲ ಶುದ್ಧ ಭಕ್ತರಾಗುವಂಥದ್ದು. ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ಸಪೋಸ್ ನಿಮ್ಮ ಹತ್ರ ಒಬ್ಬರು ಬಂದು ಸಾಲಗೆ ಹೇಳ್ತಾರೆ ನನ್ಗೆ 10 ಲಕ್ಷ ಕೊಡಿ ಅಂತ. ನಿಮ್ಮ ಹತ್ರ ಇರುವಂತದ್ದು 5 ಲಕ್ಷ, ನಿಮ್ಗೆ 5 ಲಕ್ಷ ಮಾತ್ರ ಕೊಡ್ಲಿಕ್ಕೆ ಆಗ್ತದೆ, 10 ಲಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನಿಮ್ಮ ಹತ್ರ ಭಕ್ತಿ ಇದ್ರೆ ಇನ್ನೊಬ್ಬರಿಗೆ ನೀವು ಕೊಡ್ಬೋದು. ನಾರದ ಮುನಿ ಹತ್ರ ಎಷ್ಟು ಭಕ್ತಿ ಉಂಟಂದ್ರೆ ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಹ್ಲಾದ್ ಮಹಾರಾಜ್ ಶುದ್ಧ ಭಕ್ತ, ಧ್ರುವ ಮಹಾರಾಜ್ ಶುದ್ಧ ಭಕ್ತ, ಚಿತ್ರಕೇತು ಶುದ್ಧ ಭಕ್ತ, ದಕ್ಷನ ಮಕ್ಕಳು ಶುದ್ಧ ಭಕ್ತರ ಆಗುವಂತದ್ದು. ಯಾರನ್ನು ಪ್ರೀಚ್ ಮಾಡ್ತಾರೆ ಅವರೆಲ್ಲ ಶುದ್ಧ ಭಕ್ತ. ಮೃಗಾರಿ ಶುದ್ಧ ಭಕ್ತ, ವಾಲ್ಮೀಕಿ ಶುದ್ಧ ಭಕ್ತ. ಹಾಗಾಗಿ ಇದು ಕೆಪಾಸಿಟಿ ನಾರದ ಮುನಿಯದು. ನಮ್ಗೆ ಗೊತ್ತಿಲ್ಲ, ನಾವು ಈ ಟಿವಿ ಸೀರಿಯಲ್ ಅಲ್ಲಿ ಎಂತೆಲ್ಲ ನೋಡಿ ಎಂತೆಂತ ಕನ್ಕ್ಲೂಷನ್ ಬರ್ತೇವೆ. ದಯವಿಟ್ಟು ಸ್ಟಾಪ್ ಮಾಡಿ ಅಪ್ಪ. ಈ ಟಿವಿಯಲ್ಲಿ ಧಾರಾವಾಹಿ ನೋಡುದು, ಈ ಪಿಕ್ಚರ್ ನೋಡುವಂಥದ್ದು, ಅದು ಕೂಡ ದೇವರದೇ. ಎಂತ ದೇವರದು? ಅವರ ಪ್ರೊಡ್ಯೂಸರ್ ಭಕ್ತ ಅಲ್ಲ, ಆಕ್ಟರ್ ಭಕ್ತ ಅಲ್ಲ, ಎಲ್ಲ ಬೇಡದೆಲ್ಲ ಮಾಡ್ತಾ ಇರ್ತಾನೆ. ಮತ್ತೆ ಹೇಗೆ ಒಳ್ಳೇದು ಕೊಡ್ಲಿಕ್ಕೆ ಆಗ್ತದೆ? ನಾರದ ಮುನಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾರದ ಮುನಿ ಬಗ್ಗೆ ನಾವು ಶುದ್ಧ ಭಕ್ತರಿಂದ ಕೇಳ್ಬೇಕು, ಪ್ರಭುಪಾದಿಂದ ಕೇಳ್ಬೇಕು, ಶುದ್ಧ ಭಕ್ತರ ಬಾಯಿಂದ ಕೇಳ್ಬೇಕಷ್ಟೇ. ಹೇಗೆ ಅಂದ್ರೆ, ಈಗ ನಿಮ್ಮ ಮಗನನ್ನು ನೀವು ಮೆಡಿಕಲ್ ಕಾಲೇಜಿಗೆ ಸೇರಿಸಬೇಕು, ನೀವು ಹೋಗಿ ಹೋಟೆಲ್ ಇದು ಕ್ಲೀನರ್ ಹತ್ರ ಕೇಳುವುದಿಲ್ಲ, ಇಲ್ಲದ ಗ್ಯಾರೇಜ್ ಮೆಕ್ಯಾನಿಕ್ ಹತ್ರ ಕೇಳುವುದಿಲ್ಲ. ನೀವು ಹೋಗಿ ಆ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಹತ್ರ ಕೇಳ್ತೀರಿ, ಇಲ್ಲದ್ರೆ ಯಾರು ಆ ಕಾಲೇಜಲ್ಲಿ ಕಲ್ತಿದ್ದಾರೆ ಅವರಿಂದ ಕೇಳ್ತೀರಿ. ಅದೇ ರೀತಿ ಈ ಭಕ್ತಿಯ ಬಗ್ಗೆ ಶುದ್ಧ ಭಕ್ತನಿಂದ ಕೇಳ್ಬೇಕು ಹೊರತು ಆ ಬೋಗಸ್ ಜನರಿಂದ ಕೇಳಬಾರ್ದು ನಾವು. ನಾರದ ಮುನಿ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಹೇಳುವಾಗ ನಮ್ಗೆ ಸಿಟ್ಟು ಬರ್ತದೆ, ತುಂಬಾ ಸಿಟ್ಟು ಬರ್ತದೆ. ಯಾಕಂದ್ರೆ ಬರ್ಲೇಬೇಕು. ಶುದ್ಧ ಭಕ್ತರನ್ನು ಯಾರಾದ್ರೂ ಎಂತಾದ್ರೂ ಇದು ಮಾಡಿದ್ರೆ ನಮ್ಗೆ ಸಿಟ್ಟು ಬರ್ತದೆ, ಬರ್ಬೇಕಾದ್ರು. ಹಾಗಾಗಿ ನಾರದರು ಸಕಲ ಋಷಿಗಳಲ್ಲಿ ಹಾಗೂ ಸಕಲ ಭಕ್ತರಲ್ಲಿ ಶ್ರೇಷ್ಠರಾದವರಾಗಿದ್ದಾರೆ. ತುಂಬಾ ಶ್ರೇಷ್ಠರವರು. ಅವರು ತಮ್ಮ ತಂದೆಯನ್ನು ಸಂತುಷ್ಟಗೊಳಿಸಿ ಸಕಲ ಶಕ್ತಿಗಳವರೇನಾದ ವಿಷ್ಣುವಿನ ಎಲ್ಲ ಶಕ್ತಿಯನ್ನು ತಿಳಿಯಲು ಇಚ್ಛಿಸಿದರು. ನೋಡಿ, ಇದು ನಮ್ಮ ಇಚ್ಛೆ ಇರಬೇಕು, ವಿಷ್ಣುವನ್ನು ತಿಳಿಲಿಕ್ಕೆ. ಈಗ ಭಾವಾರ್ಥಕ್ಕೆ ಹೋಗುವ, ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿ ವೇದನ ಸ್ವಾಮಿ ಶೀಲ ಬಹುಪಾದ್ ಶ್ರೀಲ ಪ್ರಭುಪಾದ ಕಿ ಜೈ. ಬ್ರಹ್ಮಾಂಡದ ಸಕಲ ಜೀವಿಗಳ ಸೃಷ್ಟಿಕರ್ತನಾದ ಬ್ರಹ್ಮದೇವನು ದಕ್ಷ ಚತುಷ್ಕುಮಾರರು ಮತ್ತು ನಾರದರಂತ ಹಲವಾರು ಪ್ರಖ್ಯಾತ ಪುತ್ರರ ತಂದೆ. ಅಂದ್ರೆ ದಕ್ಷ, ಚತುಷ್ಕುಮಾರರು ಮತ್ತೆ ನಾರದರು ಇವರೆಲ್ಲ ಬ್ರಹ್ಮನ ಮಕ್ಕಳು. ವೇದಗಳಿಂದ ಪ್ರಚುರರಾದ ಮಾನವ ಜ್ಞಾನದ 3 ವಿಭಾಗಗಳಲ್ಲಿ ಎಂದರೆ ಕಾಮ್ಯಕರ್ಮ ಕರ್ಮಕಾಂಡ, ದಿವ್ಯಜ್ಞಾನ ಜ್ಞಾನಕಾಂಡ ಮತ್ತು ಭಕ್ತಿ ಸೇವೆ ಉಪಾಸನಾ ಕಾಂಡ. ಕರ್ಮಕಾಂಡ, ಜ್ಞಾನ ಕಾಂಡ, ಉಪಾಸನಾ ಕಾಂಡಗಳಲ್ಲಿ ದೇವಋಷಿ ನಾರದರು ಭಕ್ತಿ ಸೇವೆಯನ್ನು ತಮ್ಮ ತಂದೆಯಿಂದ ಪಿತ್ರಾರ್ಜಿತವಾಗಿ ಪಡೆದರು. ಈ ದಕ್ಷ ಕರ್ಮಕಾಂಡ, ಕುಮಾರರು ಜ್ಞಾನಕಾಂಡ, ನಾರದ ಮುನಿ ಉಪಾಸನಾ ಕಾಂಡ. ಉಪಾಸನಾ ಕಾಂಡ ಇಸ್ ದ ಹೈಯೆಸ್ಟ್, ಅದನ್ನು ಪಡೆದ ಬ್ರಹ್ಮನಿಂದ. ದಕ್ಷರು ತಮ್ಮ ತಂದೆಯಿಂದ ಕಾಮ್ಯಕರ್ಮವನ್ನು ಪಡೆದರು. ಸನಕ ಸನಾತನರು ತಮ್ಮ ತಂದೆಯಿಂದ ಜ್ಞಾನಕಾಂಡ ಅಥವಾ ದಿವ್ಯಜ್ಞಾನ ಮಾಹಿತಿಯನ್ನು ಪಿತ್ರಾರ್ಜಿತವಾಗಿ ಪಡೆದರು. ಇವೆಲ್ಲರ ಪೈಕಿ ಇಲ್ಲಿ ನಾರದರನ್ನು ಅವರ ಸದ್ವರ್ತನೆ, ವಿಧೇಯತೆ, ವಿನಯ, ತಂದೆಯ ಸೇವೆಗೆ ಸದಾ ಸಿದ್ಧರಾಗಿರುವುದು ಎಲ್ಲ ಕಾರಣಗಳಿಂದ ಬ್ರಹ್ಮನ ಅತ್ಯಂತ ಪ್ರಿಯ ಪುತ್ರನೆಂದು ವರ್ಣಿಸಲಾಗಿದೆ. ಮತ್ತು ನಾರದರು ಸಕಲ ಋಷಿಗಳಲ್ಲಿ ಮಹರ್ಷಿಗಳೆಂದು ಪ್ರಖ್ಯಾತರು. ನೋಡಿ, ಪ್ರಿಯ ಪುತ್ರ ಬ್ರಹ್ಮನ್. ಯಾಕೆಂದ್ರೆ ಅವ ಭಕ್ತ. ಸದ್ವರ್ತನೆ, ವಿಧೇಯತೆ, ಉಪಾಸನಾ ಕಾಂಡ
ಏಕೆಂದ್ರೆ ಅವರು ಸಕಲ ಭಕ್ತರಲ್ಲಿ ಮಹಾನ್ ಭಕ್ತರು, ಶ್ರೇಷ್ಠ ಭಕ್ತ ನಾರದ. ಪ್ರಭುಪಾದ ಹೇಳುವಂತದ್ದು ಹೇಗೆ ಅಂದ್ರೆ, ಎಲ್ಲಿ ಎಲ್ಲಿ ಕೀರ್ತನ ಆಗ್ತದೆ ಅಲ್ಲಿ ನಾರದ ಮುನಿ ಬರ್ತಾರಂತೆ, ಅದು ನಮ್ಗೆ ಕಾಣುವುದಿಲ್ಲ. ತತ್ರ ದಿಷ್ಟಾಂತಿ ನಾರದ. ಹೇಗೆ ಅಂದ್ರೆ ತುಂಬಾ ತುಂಬಾ ಬಾರಿ ಪ್ರಭುಪಾದ್ ಕೀರ್ತನ ಆಗ್ತಾ ಇರುವಾಗ ಪ್ರಭುಪಾದ್ ಟ್ರಾನ್ಸಿಗೆ ಹೋಗ್ತಾ ಇದ್ರು. ಆಗ ಇಮಿಡಿಯೇಟ್ ಕೀರ್ತನ ಮುಗಿದ ಮೇಲೆ ಪ್ರಭುಪಾದ್ ಟೋಟಲ್ ಟ್ರಾನ್ಸ್ ಅಲ್ಲಿ ಇರ್ತಿದ್ರು. ಆಗ ಇಮಿಡಿಯೇಟ್ ಆಗಿ ಪ್ರಭುಪಾದನ್ನು ಆ ಟ್ರಾನ್ಸ್ ಇಂದ ಎಬ್ಬಿಸ್ತಾ ಇದ್ರು. ಆಗ ಪ್ರಭುಪಾದ್ ಇಮಿಡಿಯೇಟ್ ಹೇಳ್ತಾ ಇದ್ದು, ನಾರದ ಮುನಿ ಹ್ಯಾಸ್ ಕಮ್ ವೆದರ್ ಯು ಹ್ಯಾವ್ ಸೀನ್. ನಾರದ ಮುನಿ ಹ್ಯಾಸ್ ಕಮ್ ಪ್ರಭುಪಾದ್ ಹೇಳ್ತಾ ಇದ್ರು ಪ್ರತಿ ಸಲ. ನಾರದ ಮುನಿ ಬಂದಿದ್ರು, ನೀನ್ ನೋಡಿದ್ಯಾ? ನಮ್ಗೆ ಆ ಕಣ್ಣಿಲ್ಲ ನೋಡುವಂಥದ್ದು ನಾರದ ಮುನಿಯನ್ನು. ಕೀರ್ತನ ಆಗುವ ನಾರದ ಮುನಿ ಬರ್ತಾರೆ, ಯಾಕೆಂದ್ರೆ ಕೀರ್ತನ ಅಂದ್ರೆ ನಾರದ ಮುನಿ ತುಂಬಾ ಇಷ್ಟ. ನಾರದ ಮುನಿ ಯಾವಾಗಲೂ ಕೀರ್ತನ ಮಾಡ್ತಾ ಇರುವಂತದ್ದು. ಹಾಗಾಗಿ ಅವರು ಮಹಾನ್ ಭಕ್ತರು. ನಾರದರು ಭಗವಂತನ ಅನೇಕ ಪ್ರಖ್ಯಾತ ಭಕ್ತರ ಗುರುಗಳಾಗಿದ್ದಾರೆ. ಪ್ರಹ್ಲಾದ್ ಮಹಾರಾಜ್, ಧ್ರುವ, ವ್ಯಾಸರಿಂದ ಹಿಡಿದು ಕಾಡಿನ ಬೇಡನಾದ ಕಿರಾತನವರೆಗೆ ಎಲ್ಲರ ಗುರುಗಳು. ಪ್ರಹ್ಲಾದ್ ಮಹಾರಾಜ್ ಹೇಳುವಂತದ್ದು, ಮೈ ಓನ್ಲಿ ಫಾರ್ಚೂನ್ ಇಸ್ ದಟ್ ಐ ಗಾಟ್ ನಾಲೆಜ್ ಫ್ರಮ್ ದ ಬೊನಫೈಡ್ ಗುರು ವೆನ್ ಐ ವಾಸ್ ಇನ್ ಮೈ ಊಮ್ ಆಫ್ ಮೈ ಮದರ್. ಕೈಯಾದುವುದು ಹೊಟ್ಟೆಯಲ್ಲಿರುವಾಗ ನಾರದ ಮುನಿ ಪ್ರೀಚ್ ಮಾಡಿದ್ರು. ಇದು ನನ್ನ ಒಂದು ಭಾಗ್ಯ, ಅದೃಷ್ಟ, ಫಾರ್ಚೂನ್ ಅದು. ಹಾಗಾಗಿ ಯಾರ್ದೆಲ್ಲ ಗುರು? ಪ್ರಹ್ಲಾದ್ ಮಹಾರಾಜ್ ಗುರು, ಧ್ರುವ ಮಹಾರಾಜ್. ಪ್ರಭುಪಾದ್ ಭಾವಾರ್ಥದಲ್ಲಿ ಹೇಳ್ತಾರೆ, ಧ್ರುವ ಮಹಾರಾಜ್ ತಂದೆಗಿಂತ ದೊಡ್ಡ ರಾಜ್ಯ ಬೇಕಂತ ಹೋಗ್ತಾರೆ. ಹೋಗುವಾಗ ನಾರದ ಮುನಿ ಅಲ್ಲಿ ಸಿಗ್ತಾರೆ. ನಾರದ ಮುನಿ ಕೇಳುವಂತದ್ದು, ಧ್ರುವ ಮಹಾರಾಜ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಕಾಡಿಗೆ. ಯಾಕೆ? ನಾರಾಯಣನ್ ನೋಡ್ಲಿಕ್ಕೆ. ಅದಕ್ಕೆ ನಾರದ ಮುನಿ ಹೇಳುವಂತದ್ದು, ನೀನು ಅವಿಪಕ್ವ ಹಣ್ಣ, ನೀನು ಕಾಯಿ, ನೀನು ಅವಿಪಕ್ವ, ನೀನು ಕುಯೋಗಿ, ನೀನು ಯೋಗಿ ಅಲ್ಲ, ನೀನು ಕುಯೋಗಿ 5 ವರ್ಷದವ. ಆದ್ರೆ ಧ್ರುವ ಮಹಾರಾಜ್ ಟೋಟಲಿ ಡಿಟರ್ಮೈನ್ ಆಗಿರ್ತಾರೆ. ಆಗ ಮಂತ್ರವನ್ನು ಹೇಳಿಕೊಡ್ತಾರೆ, ಓಂ ನಮೋ ಭಗವತಿ ವಾಸುದೇವ. ಪ್ರಭುಪಾದಲ್ಲಿ ಹೇಳ್ತಾರೆ, ಧ್ರುವಾಸ್ ಗುಡ್ ಫಾರ್ಚೂನ್ ಈ ಮೆಟ್ ಎ ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಪ್ರಹ್ಲಾದ್ ಮಹಾರಾಜ್ ಕೂಡ ಅದೇ ಸೇಮ್. ಅವರಿಗೆ ಬೋನೋಫೈಡ್ ಆಧ್ಯಾತ್ಮಿಕ ಗುರುವಿಂದ ಬೋಧನೆ ಸಿಕ್ತು. ಮತ್ತೆ ವ್ಯಾಸರು, ವೇದವ್ಯಾಸರು, ಈ 4 ವೇದಗಳು, 108 ಉಪನಿಷತ್, 17 ಪುರಾಣ, 6 ತಾಮಸಿಕ, 6 ರಾಜಸಿಕ, 5 ಸಾತ್ವಿಕ ಪುರಾಣ, ಇದನ್ನೆಲ್ಲ ಬರೆದಿದ್ರು. ಬರೆದು ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಇಷ್ಟೆಲ್ಲ ಬರೆದು ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಆಗ ನಾರದ ಮುನಿ ಬರುವಂತದ್ದು. ನಾರದ ಮುನಿ ಬಂದು ಕೇಳುವಂತದ್ದು, ವೇದವ್ಯಾಸರು ಹೇಳ್ತಾರೆ, ನಾನು ಇಷ್ಟು 4 ವೇದಗಳು, 108 ಉಪನಿಷತ್, 17 ಪುರಾಣ ಬರ್ತಿದ್ದೇನೆ, ರಾಮಾಯಣ ಮಹಾಭಾರತ ಇದನ್ನೆಲ್ಲ ಬರ್ತಿದ್ದೇನೆ, ಆದ್ರೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೆ ನಾರದ ಮುನಿ ಹೇಳುವಂತ, ನೀನು ಭಗವಂತನನ್ನು ಹೊಗಳಿ ಬರೀಲಿಲ್ಲ. ಆಗ ಅವರು ಭಾಗವತ ಪುರಾಣ ಬರೆಯುವಂಥದ್ದು, 18ನೇ ಪುರಾಣ. ಇದು ಅವರು ಮೆಚುರಿಟಿ ಪೀರಿಯಡ್ ಅಲ್ಲಿ ಬರ್ತದ್ದು, ಲಾಸ್ಟ್ ಇದು, ಆದ್ರೆ ಇದಕ್ಕೆ ಫಸ್ಟ್ ಪ್ಲೇಸ್. ಹಾಗಾಗಿ ವ್ಯಾಸರು ಕೂಡ ಚೇಂಜ್ ಆದದ್ದು ನಾರದ ಮುನಿಯಿಂದ. ಮತ್ತೆ ಬೇಡನಾದ ಕಿರಾತ ಅಂದ್ರೆ ಮೃಗಾರಿ ಅಂತ ಅಂದ್ರೆ ಪ್ರಾಣಿಗಳನ್ನು ಅರ್ಧ ಸಾಯಿಸ್ತಾ ಇದ್ದ. ಮತ್ತೆ ಅವನಿಗೆ ಖುಷಿ. ಈ ಕೆಲವರಿಗಿದ್ದೆ ಅರ್ಧ ಸಾಯಿಸಿ ಅವರಿಗೆ ಖುಷಿ. ನಾರದ ಮುನಿ ಹೇಳ್ತಾರೆ, ನೀನು ಸಾಯಿಸಿದ್ರೆ ಪೂರ್ತಿ ಸಾಯಿಸಿ, ಯಾಕೆ ಅರ್ಧ ಸಾಯಿಸ್ತಾ ಇದೆಯಾ? ಮತ್ತೆ ಯಾಕೆ ಈ ಉದ್ಯೋಗ ಮಾಡ್ತಾ ಇದ್ದ? ನನಗೆ ತಿನ್ಬೇಕಲ್ಲ. ಅದಕ್ಕೆ ನಾರದ ಮುನಿ ಹೇಳ್ತಾರೆ, ನಿನಗೆ ತಿನ್ನುವ ವ್ಯವಸ್ಥೆ ನಾನು ಮಾಡಿದ್ರೆ ನೀನು ಅದನ್ನು ಬಿಡ್ತೀಯಾ? ಎಸ್, ಬಿಡ್ತೇನೆ. ಮತ್ತೆ ಅದನ್ನು ಬಿಡ್ತಾನೆ. ಬಿಟ್ಟ ಕೂಡಲೇ ಜಪ ಮಾಡ್ತಾ ಇರ್ತಾನೆ. ಊರಿನವರಿಗೆಲ್ಲ ಗೊತ್ತಾಗ್ತದೆ, ಊರಿನವರೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಬರ್ತಾರೆ. ಅವನಿಗೆ ತಿನ್ನುವುದಕ್ಕಿಂತ ಜಾಸ್ತಿ ಬರ್ತದೆ. ಪ್ರಭುಪಾದ ಹೇಳ್ತಾರೆ, ವೆನ್ ಯು ಬಿಕಮ್ ಡಿವೋಟಿ ಕೃಷ್ಣ ವಿಲ್ ಸಪ್ಲೈ ಅನ್ಲಿಮಿಟೆಡ್. ಮತ್ತೆ ನಾರದ ಮುನಿ ಬರ್ತಾರೆ. ಆಗ ಎಂತ ಮಾಡ್ತಾನೆ ಅಂದ್ರೆ,
ಅಲ್ಲಿ ಇರುವೆ ಇರ್ತದೆ, ಇರುವೆಯನ್ನು ಕೂಡ ಈಚೆ ಮಾಡಿ ಅಡ್ಡ ಬೀಳ್ತಾನೆ. ಅಂದ್ರೆ ಇರುವೆಯನ್ನು ಕೂಡ ಕೊಲ್ಲಿಕ್ಕೆ ಮನಸ್ಸಿಲ್ಲ. ನೋಡಿ, ಪ್ರಾಣಿಗಳನ್ನು ಕೊಲ್ತಾ ಇದ್ದವ ಹೇಗೆ ಚೇಂಜ್ ಆದ. ಇದು ನಾರದ ಮುನಿಯ ಕೃಪೆ. ಎಂತೆಂಥವರನ್ನು ನಾರದ ಮುನಿ ಭಕ್ತರು ಮಾಡಿದ್ದಾರೆ. ಯಾಕೆಂದ್ರೆ ಅವರ ಹತ್ರ ಅಂತ ಭಕ್ತಿ ಉಂಟು. ಅವರ ಏಕೈಕ ಕರ್ತವ್ಯವೆಂದರೆ ಸಕಲರನ್ನು ಭಗವಂತನ ದಿವ್ಯ ಪ್ರೇಮದಲ್ಲಿ ತೊಡಗಿಸುವುದು. ಇದೇ ಅವರ ಇಂಟೆನ್ಷನ್. ಇದಕ್ಕೆ ಭಗವಂತ ಅವರಿಗೆ ಅನ್ಲಿಮಿಟೆಡ್ ಶಕ್ತಿ ಕೊಟ್ಟಿದ್ದಾನೆ. ಹೇಗೆ ಅಂದ್ರೆ, ಯಾವಾಗ ನಮ್ಮ ಇಚ್ಛೆ ಭಗವಂತನೊಟ್ಟಿಗೆ ಹೊಂದಿಕೊಂಡು ಹೋಗ್ತದೆ, ಭಗವಂತ ನಮಗೆ ಅನ್ಲಿಮಿಟೆಡ್ ಸಪ್ಲೈ ಮಾಡ್ತಾನೆ ಎಲ್ಲವನ್ನು. ಹಾಗಾಗಿ ನಾರದ ಮುನಿಗೆ ಅನ್ಲಿಮಿಟೆಡ್ ಸಪ್ಲೈ ಭಗವಂತನಿಂದ ದಿವ್ಯ ಪ್ರೇಮ ಒದಗಿಸುವುದು. ಆದ್ದರಿಂದ ನಾರದರ ಎಲ್ಲ ಲಕ್ಷಣಗಳನ್ನು ಅವರನ್ನು ತಂದೆಯ ಅತ್ಯಂತ ಪ್ರಿಯ ಪುತ್ರರನ್ನಾಗಿಸಿವೆ. ಹಾಗಾಗಿ ನಾವು ಕೂಡ ಭಗವಂತನ ಪ್ರೀತಿಯ ಪುತ್ರರೆಂತ ನಾವು ಪುತ್ರರಾಗಬೇಕು. ಬ್ಯಾಡ್ ಮಕ್ಕಳಲ್ಲ, ಕೆಟ್ಟ ಮಕ್ಕಳಲ್ಲ, ಗುಡ್ ಸನ್. ನಾರದ ಮುನಿ ಹಾಗೆ ಆಗಿದೆ. ಇವೆಲ್ಲದರ ಕಾರಣವೆಂದರೆ ನಾರದರು ಭಗವಂತನ ಅತ್ಯಂತ ಶ್ರೇಷ್ಠ ಭಕ್ತರಾಗಿದ್ದಾರೆ. ನೋಡಿ, ಶ್ರೇಷ್ಠ ಭಕ್ತ ಆದ್ರೆ ಇದೆಲ್ಲ ಗುಣ ಬರ್ತದೆ. ಭಕ್ತರು ಸಕಲ ಶಕ್ತಿಗಳ ಒಡೆಯನಾದ ಪರಂಪ್ರಭುವಿನ ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಯಲು ಸದಾ ಕಾತರಾಗಿರುತ್ತಾರೆ. ಅಂದ್ರೆ ಇನ್ನಷ್ಟು ತಿಳಿಬೇಕು, ಮತ್ತಷ್ಟು ತಿಳಿಬೇಕು, ಸಾಕಾಗುವುದಿಲ್ಲ. ಎಸ್, ಭಗವಂತನ ಬಗ್ಗೆ ತಿಳಿತಾ ಇರಬೇಕು. ಹೇಗೆ ಅಂದ್ರೆ, ಇದಕ್ಕೊಂದು ಉದಾಹರಣೆ ಹೇಳ್ತಾನೆ. ಪ್ರಭುಪಾದ್ ಒಮ್ಮೆ 1934 ಅಲ್ಲಿ ಪ್ರಭುಪಾದ್ ಬಾಂಬೆಯಲ್ಲಿ ಇರ್ತಾರೆ. ಬಾಂಬೆಯಲ್ಲಿ ಪ್ರಭುಪಾದ್ಗೆ ಬಿಸ್ನೆಸ್ ಇರ್ತದೆ. ಆಗ ಅವರಿಗೆ ಇನ್ಫಾರ್ಮೇಶನ್ ಸಿಗ್ತದೆ, ಅವರ ಗುರು ಬೃಂದಾವನದಲ್ಲಿದ್ದಾರೆ, ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್. ಆಗ ಪ್ರಭುಪಾದ್ ಹೋಗ್ತಾರೆ ವೃಂದಾವನಕ್ಕೆ ಹೋಗುವಾಗ ತುಂಬಾ ಶಿಷ್ಯರಿದ್ದಾರೆ. ಪ್ರಭುಪಾದ್ ಗುರು ಕ್ಲಾಸ್ ಮಾಡ್ತಾ ಇದ್ದಾರೆ. ಪ್ರಭುಪಾದ್ ಗುರು ಮಿನಿಮಮ್ 4 ಗಂಟೆ ಕ್ಲಾಸ್, 4 ಗಂಟೆ ಮಿನಿಮಮ್. ಪ್ರಭುಪಾದ್ ಹೇಳ್ತಾರೆ, ಈ ಕ್ಯಾನ್ ಟೇಕ್ 12 hours ಕ್ಲಾಸ್, ಬಟ್ ದೇರ್ ಇಸ್ ನೋ ಸ್ಟೂಡೆಂಟ್ಸ್. ಯಾರು ಶಿಷ್ಯರಿಲ್ಲ ಅಂತೆ 12 ಗಂಟೆ ಕೂತ್ಕೊಳ್ಳಿಗೆ. ಪ್ರಭುಪಾದ್ ಗುರು ರೆಡಿ ಇದ್ದಾರೆ. ಪ್ರಭುಪಾದ್ ಹೇಳ್ತಾರೆ, ಈ ನೋಸ್ ಸೋ ಮಚ್ ಇನ್ ಅಬೌಟ್ ಸ್ಪಿರಿಚುವಲ್. ಪ್ರಭುಪಾದ್ ಹೇಳ್ತಾರೆ, ಅವರ ಗುರು ಅದಕ್ಕೆ ಅಷ್ಟು ಗೊತ್ತುಂಟು ಅವರಿಗೆ. 12 ಗಂಟೆ ಕ್ಲಾಸ್ ಮಾಡ್ಲಿಕ್ಕೆ ಕೂಡ ರೆಡಿ ಇದ್ದಾರೆ ಅವರು. 4 ಗಂಟೆ ಕ್ಲಾಸ್ ಆದ ಕೂಡಲೇ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಎಸ್, ನನ್ನ ಕ್ಲಾಸ್ ಮುಗಿಯಿತು, ಯಾರಿಗೆಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಹೋಗ್ಬಹುದು, ಯಾರಿಗೆಲ್ಲ ಪರ್ಚೇಸಿಂಗ್ ಹೋಗ್ಬಹುದು. ಯಾಕೆಂದ್ರೆ ವೃಂದಾವನದಲ್ಲಿ ತುಂಬಾ ದೇವಸ್ಥಾನ ಉಂಟು. ವಜ್ರನಾಭ ಕೃಷ್ಣನ ಗ್ರ್ಯಾಂಡ್ ಸನ್ 1000 ದೇವಸ್ಥಾನ ಮಾಡಿದ್ದಾನೆ. ಹಾಗಾಗಿ ತುಂಬಾ ಅಲ್ಲಿ ಪರ್ಚೇಸಿಂಗ್ ಕೂಡ ಉಂಟು. ಎಲ್ಲರೂ ಹೋಗ್ತಾರೆ. ಪ್ರಭುಪಾದ್ ಅಲ್ಲೇ ಕೂತ್ಕೊಳ್ತಾರೆ. ಪ್ರಭುಪಾದ್ ಗುರು ಹೇಳ್ತಾರೆ, ನೀನು ಹೋಗುದಿಲ್ವಾ ದೇವಸ್ಥಾನಕ್ಕೆ? ಪ್ರಭುಪಾದ್ ಹೇಳ್ತಾರೆ, ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಂದದಲ್ಲ, ನಾನು ಕೇಳಲಿಕ್ಕೆ ಬಂದದ್ದು. ಹಾಗಾಗಿ ಶುದ್ಧ ಭಕ್ತರಿಗೆ ಕೃಷ್ಣನ ಬಗ್ಗೆ ಕೇಳುವಂತದ್ದು ಅವರಿಗೆ ಸಾಕು ಅನ್ನೋದು ಆಗುದಿಲ್ಲ. ಮತ್ತೆ ಕೇಳುವ, ಇನ್ನು ಕೇಳುವ ಅಂತ ಆಗ್ತದೆ, ಅವರಿಗೆ ಕೇಳ್ತಾ ಇರುವ ಅಂತ ಆಗ್ತದೆ. ಯಾಕೆಂದ್ರೆ ಭಗವಂತನ ಬಗ್ಗೆ ಅವರಿಗೆ ಟೇಸ್ಟ್ ಉಂಟು. ನಮ್ಗೆ ಟೇಸ್ಟ್ ಬೆಳಿಬೇಕು. ನಮ್ಗೆ ಬೇರೆ ರೀತಿಯಲ್ಲಿ ಟೇಸ್ಟ್ ಉಂಟು, ಬೇರೆ ಬೇರೆ ವಿಷಯದಲ್ಲಿ. ಭಕ್ತಿಯ ಬಗ್ಗೆ ಟೇಸ್ಟ್ ಇಲ್ಲ. ಭಕ್ತಿ ಬಗ್ಗೆ ಟೇಸ್ಟ್ ಬರ್ಬೇಕು. ಹೇಗಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ. ರುಚಿ ನೋಡಿ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಟೇಸ್ಟ್. ಭಕ್ತಿಯಲ್ಲಿ ಟೇಸ್ಟ್ ಬರ್ತದೆ. ಆದ್ರೆ ಯಾವಾಗ ನಿಷ್ಠೆ ಆದ ಮೇಲೆ. ಈಗ ನಮಗೆ ಟೇಸ್ಟ್ ಇಲ್ಲ. ಈಗ ನಾವು ಸ್ವಲ್ಪ ಕೇಳ್ತೇವೆ. ನಾವು ಕೆಲವೊಮ್ಮೆ 8:15 ಬರ್ತೇವೆ. 8:15 ಬಂದು 9 ಗಂಟೆಗೆ ಹೋಗ್ತೇವೆ. ಅರ್ಧ ಗಂಟೆ ಕೇಳ್ತೇವೆ. ಎಸ್, ಸಾಕಪ್ಪ ದಿವಸಕ್ಕೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಆದ್ರೆ ಟೇಸ್ಟ್ ಅರೈಸ್ ಆಗ್ಬೇಕು. ಭಗವಂತನ ಬಗ್ಗೆ ಕೇಳುವಂಥದ್ದು ಟೇಸ್ಟ್. ಹಾಗಾಗಿ ಪ್ರಭುಪಾದ್ ಹೇಳ್ತಾರೆ, ನೀವು ಹೇಳಿ, ನಾನು ಕೇಳ್ತೇನೆ. ಯಾಕೆಂದ್ರೆ ಅವರಿಗೆ ಟೇಸ್ಟ್ ಉಂಟು. ಭಗವದ್ಗೀತೆಯಲ್ಲಿ 10.9 ದೃಢಪಡಿಸಿರುವಂತೆ, ಮಚ್ಚಿತ ಮದ್ಗತ ಪ್ರಾಣ ಬೋಧೆಯಂತ ಪರಸ್ಪರಂ ಕಥೆಯಂತ ಮಾಂ ನಿತ್ಯಂ ತುಷ್ಯಂತಿ ಚರಮಂತಿ ಚ. ಶುದ್ಧ ಭಕ್ತರು ಭಗವಂತನ ಬಗ್ಗೆ ಅವರಿಗೆ ಕೇಳ್ತಾ ಇರುವಂತ ಆಗ್ತದೆ. ಅವರಿಗೆ ಟಯರ್ಡ್ ಆಗುವುದಿಲ್ಲ. ಪರಂಪ್ರಭು ಭಗವಂತನು ಅನಂತನಾಗಿದ್ದಾನೆ. ಅವನ ಶಕ್ತಿಗಳು ಅಮಿತವಾದವು. ಯಾರೊಬ್ಬರಿಗೆ ಅದನ್ನು ಸಂಪೂರ್ಣವಾಗಿ ತಿಳಿಯುವುದು ಅಸಾಧ್ಯ. ಬ್ರಹ್ಮನು ಈ ಬ್ರಹ್ಮಾಂಡದಲ್ಲಿ ಶ್ರೇಷ್ಠ ಜೀವಿ ಆದ್ದರಿಂದ ಮತ್ತು ನೇರವಾಗಿ ಭಗವಂತನಿಂದ ಉಪದೇಶ
ಉಪದೇಶಿತನಾದ್ರಿಂದ ಅವನು ಬ್ರಹ್ಮಾಂಡದಲ್ಲಿರುವ ಎಲ್ಲರಿಗಿಂತ ಹೆಚ್ಚು ತಿಳಿದವನಾಗಿರಬೇಕು. ನೋಡಿ, ಬ್ರಹ್ಮ ಪ್ರಭುಪಾದ ಹೇಳ್ತಾರೆ, ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಲಿವಿಂಗ್ ಎಂಟಿಟಿ ಇನ್ ದಿಸ್ ಯೂನಿವರ್ಸ್. ತುಂಬಾ ಇಂಟೆಲಿಜೆಂಟ್ ಅಂತೆ ಬ್ರಹ್ಮ. ಯಾರು? ಬ್ರಹ್ಮ. ಆದರೆ ಅಂತ ಜ್ಞಾನವು ಸಂಪೂರ್ಣವಾಗಿರಲಾರದು. ಆದ್ರಿಂದ ಬ್ರಹ್ಮ ಪರಂಪರೆಯಲ್ಲಿ ಬಂದಿರುವ ಸದ್ಗುರುವಿನಿಂದ ಅಮಿತ ಅನಂತನಾದ ಭಗವಂತನ ಬಗ್ಗೆ ಕೇಳಿ ತಿಳಿದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ನಾವು ಈ ಸರಿಯಾದ ಪರಂಪರೆಯನ್ನು ನಾವು ಕೇಳಬೇಕು. ಈಗ ನಾವು ಬರುವಂತಹದ್ದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ, ನಾವು ಸೇರಿದ್ದು ಇಸ್ಕಾನ್. ಹಾಗಾಗಿ ಪರಂಪರೆಯಿಂದ ನಾವು ಕೇಳಬೇಕು. ಎಸ್, ಪರಂಪರೆ ಹೇಳಿದ್ರೆ ಅದು ಸಾರ್ಥಕ ನಮ್ಮ ಜೀವನ. ಆ ಜ್ಞಾನವು ನಾರದರಿಂದ ವ್ಯಾಸರವರೆಗೆ, ವೇದವ್ಯಾಸರಿಂದ ಶುಕಮುನಿಗಳವರೆಗೆ ಹೀಗೆ ಹರಿದು, ಅಂದ್ರೆ ಗುರು ಪರಂಪರೆಯಿಂದ ಬರುವಂತದ್ದು. ಶ್ಲೋಕ 43ಕ್ಕೆ ಹೋಗುವ. ಎಸ್. ತುಷ್ಟಂ ನಿಶಾಮ್ಯ ಪಿತರಂ ಲೋಕಾನಾಂ ಪ್ರಾಪಿತಾಮಹಂ ದೇವರ್ಷಿ ಪರಿಪ್ರಪಚ್ಚ ಭವಾನ್ ಯತ್ಮ ಅನುಪ್ರಚ್ಛತಿ. ಅನುವಾದ: ಮಹರ್ಷಿ ನಾರದರು ಕೂಡ ಸಕಲ ಬ್ರಹ್ಮಾಂಡದ ಪ್ರಪಿತಾಮಹನಾದ ಬ್ರಹ್ಮನು ಸಂತುಷ್ಟನಾದನ್ನು ಕಂಡ ಬಳಿಕ ತಂದೆಯಲ್ಲಿ ವಿವರವಾಗಿ ಪ್ರಶ್ನೆ ಮಾಡಿದರು. ನೋಡಿ, ಈಗೆಂತಂದ್ರೆ ಸಕಲ ಬ್ರಹ್ಮಾಂಡದ ಪ್ರಪಿತಾಮಹ ಯಾರು? ಬ್ರಹ್ಮ. ಅವ ಸಂತುಷ್ಟನಾಗಿದ್ದಾನೆ. ಮತ್ತೆ ಅವರಿಗೆ ಪ್ರಶ್ನೆ ಮಾಡಿದರು. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಸಾಕ್ಷಾತ್ಕಾರ ಪಡೆದವರಿಂದ ಧಾರ್ಮಿಕ ಅಥವಾ ದಿವ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಉಪಾಧ್ಯಾಯರಿಂದ ಸಾಮಾನ್ಯ ಪ್ರಶ್ನೆ ಕೇಳುವ ರೀತಿಯದಲ್ಲ. ನೋಡಿ, ಯಾಕೆಂದ್ರೆ ನಾವು ಯಾವಾಗಲೂ ಯಾರಿಗೆ ಸಾಕ್ಷಾತ್ಕಾರ ಪಡೆದಿದೆ ಅವರಿಂದ ನಾವು ಕೇಳಬೇಕು. ಸಾಕ್ಷಾತ್ಕಾರ ಹೇಗೆ ಪಡೆಯುವಂಥದ್ದು? ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಎಕ್ಸಾಂಪಲ್ ಕೊಡ್ತಾರೆ. ಭಕ್ತಿ ವಿನೋದ್ ಠಾಕೂರ್ ಅವ್ರು ಹೇಳುವಂತಹದ್ದು 8 8 ಆತ್ಮಕ್ಕೆ, 8 ದೇಹಕ್ಕೆ, 8 ಮನಸ್ಸಿಗೆ. 8 ದೇಹಕ್ಕೆ ಹೇಗೆ 6 ಗಂಟೆ ಮಲಗುವಂಥದ್ದು, ಮತ್ತೆ 2 ಗಂಟೆಯಲ್ಲಿ ನಮ್ಮ ತಿನ್ನುವ ಕಾರ್ಯಕ್ರಮ, ಬೆಳಿಗ್ಗೆ ಸಂಜೆ, ಮತ್ತೆ ನಮ್ಮ ಸ್ನಾನ ಮಾಡುವ, ಮತ್ತೆ ನಾವು ಬಾತ್ರೂಮ್ ಹೋಗುವಂಥದ್ದು, ಮತ್ತೆ ನಮ್ಮ ಬಟ್ಟೆ ಹೋಗುವಂಥದ್ದು, ಇದೆಲ್ಲ 2 ಗಂಟೆಯಲ್ಲಿ ಬರಬೇಕು. ಅಲ್ಲಿ 8 ಗಂಟೆ ದೇಹಕ್ಕೆ, ಮತ್ತೆ 8 ಗಂಟೆ ಆತ್ಮಕ್ಕೆ. ಅದು ಹೇಗೆ? ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು, 4:15 ಮಂಗಳಾರತಿ, ಮತ್ತೆ ನಮ್ಮ ಜಪ, ಮತ್ತೆ ದರ್ಶನಾರತಿ, ಮತ್ತೆ ಗುರು ಪೂಜಾ, ಮತ್ತೆ ಭಾಗವತಂ ಕ್ಲಾಸ್. ಅಲ್ಲಿಗೆ 5 ಗಂಟೆ ಆಯ್ತು. ಬೆಳಿಗ್ಗೆ 4 ಗಂಟೆಯಿಂದ 9 ಗಂಟೆ ತನಕ. ಮತ್ತೆ ಮತ್ತೆ 1:30 ಗಂಟೆ ಓದುವಂಥದ್ದು, ಮತ್ತೆ 1 ಗಂಟೆ ಕ್ಲಾಸ್ ಮಾಡುವಂಥದ್ದು. ಇಲ್ಲಿಗೆ ಆಯ್ತು. ಎಷ್ಟಾಯ್ತು? ಇಲ್ಲಿಗೆ 8 ಗಂಟೆ ಆಯ್ತು. ಅದು ಆತ್ಮಕ್ಕೆ ಆಯ್ತು. ಮತ್ತೆ ನಾವು 8 ಗಂಟೆ ಮನಸ್ಸಿಗೆ, ಅಂದ್ರೆ ಪ್ರಭುಪಾದ ಹೇಳ್ತಾರೆ ಗೋ ಫಾರ್ ಪ್ರೀಚಿಂಗ್, ಹೊರಗೆ ಹೋಗ್ಬೇಕಂತೆ. ಫಂಡ್ ಕಲೆಕ್ಷನ್, ದೇವಸ್ಥಾನಕ್ಕೆ ಫಂಡ್ ಕಲೆಕ್ಷನ್ಗೆ ಹೋಗು, ಹೊರಗೆ ಪುಸ್ತಕ ಡಿಸ್ಟ್ರಿಬ್ಯೂಷನ್ಗೆ ಹೋಗು, ಪ್ರೀಚಿಂಗ್ಗೆ ಹೋಗು. ಇದು 8. ಇಫ್ ಯು ಡೂ ಆಲ್ ದೀಸ್ ಥಿಂಗ್ಸ್ ದೆನ್ ಯು ವಿಲ್ ಬಿಕಮ್ ಅ ಹೆಲ್ದಿ ಡಿವೋಟಿ. ಪ್ರಭುಪಾದ ಹೇಳ್ತಾರೆ, ದೆನ್ ಯು ವಿಲ್ ಗೆಟ್ ರಿಯಲೈಸೇಷನ್. ಸಾಕ್ಷಾತ್ಕಾರ ಬರುವುದು ಹೀಗೆ, ಬೇರೆ ಅಲ್ಲ, ಬೇರೆ ಸರ್ಕಸ್ ಇಂದ ಅಲ್ಲ. ಹಾಗಾಗಿ ಸಾಕ್ಷಾತ್ಕಾರ ಪಡೆದವರಿಂದ ಧಾರ್ಮಿಕ ಅಥವಾ ದಿವ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಉಪಾಧ್ಯಾಯರಿಂದ ಸಾಮಾನ್ಯ ಪ್ರಶ್ನೆ ಕೇಳುವ ರೀತಿಯದಲ್ಲ. ಉಪಾಧ್ಯಾಯರು ನಮ್ಮ ಎಂತ ಹೇಳುವಂತಹದ್ದು ಶಾಲಾ ಕಾಲೇಜ್ ಲೆಕ್ಚರ್ ಅವರಿಂದ ಕೇಳುವುದು ಹಾಗೆ ಅಲ್ಲ. ಸಾಕ್ಷಾತ್ಕಾರ ಬೇರೆ, ಇದು ಬೇರೆ. ಅದು ಜಸ್ಟ್ ನಾಲೆಜ್, ಅದು ಇದು ಬೇರೆ. ಇದು ರಿಯಲೈಸ್ ನಾಲೆಜ್. ಜ್ಞಾನ ಇದು ವಿಜ್ಞಾನ. ಜ್ಞಾನ ಅಂದ್ರೆ ನಾಲೆಜ್, ವಿಜ್ಞಾನ ಅಂದ್ರೆ ರಿಯಲೈಸ್ ನಾಲೆಜ್. ರಿಯಲೈಸೇಷನ್ ಬರುವುದು ಹೀಗೆ. ಆಧುನಿಕ ಕಾಲದಲ್ಲಿ ಉಪಾಧ್ಯಾಯರು ಶಿಕ್ಷಣ ನೀಡಲು ಸಂಬಳ ಪಡೆದ ನಿಯೋಗಿಗಳು. ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ, ಎನಿಬಡಿ ಹೂ ಇಸ್ ಗೆಟಿಂಗ್ ಸ್ಯಾಲರಿ ಈಸ್ ಅ ಶೂದ್ರ. ಈಗ ನಾವು ಬ್ರಾಹ್ಮಣ ಹುಟ್ಟಿರ್ಬಹುದು, ಆದ್ರೆ ನಮಗೆ ಸಂಬಳ ಸಿಕ್ಕಿದ್ರೆ ನಾವು ಶೂದ್ರ ಅಂತ. ಅದಕ್ಕೆ ನಾವು ಎಲ್ಲವನ್ನು ಬಿಟ್ಟು ಫ್ರೀ ಸೇವೆಗೆ ತೊಡಗಿದೆ. ಪ್ರಭುಪಾದ ಹೇಳ್ತಾರೆ, ವೆನ್ ಯು ಟೇಕ್ ಮನಿ ಯು ಬಿಕಮ್ ಶೂದ್ರ. ಹಾಗಾಗಿ ಆಧುನಿಕ ಕಾಲದಲ್ಲಿ ಉಪಾಧ್ಯಾಯರು ಶಿಕ್ಷಣ ನೀಡಲು ಸಂಬಳ ಪಡೆದ ನಿಯೋಗಿಗಳು. ಸಂಬಳ ಸಿಗ್ತದೆ ಅವರಿಗೆ, ಅದಕ್ಕೆ ಶಿಕ್ಷಣ ಕೊಡ್ತಾರೆ. ಆದರೆ ಗುರು ಸಂಬಳ ಪಡೆದ ನಿಯೋಗಿ ಅಲ್ಲ. ಇದು ನಾವು ತಿಳಿಬೇಕು.
ಸಂಬಳಕ್ಕೆ ಕೆಲಸ ಮಾಡುವುದಲ್ಲ ಗುರು. ಕೃಷ್ಣನಿಗೆ ಸೇವೆ ಮಾಡುವಂಥದ್ದು ವ್ಯತ್ಯಾಸ ಉಂಟು. ಅಥವಾ ಅವನು ಅಧಿಕಾರ ಪಡೆಯದೆ ಉಪದೇಶ ನೀಡಲಾರ. ದಿವ್ಯ ಜ್ಞಾನ ಅರಿತುಕೊಳ್ಳುವ ವಿಧಾನ ಭಗವದ್ಗೀತೆಯಲ್ಲಿ 4.34 ಹೀಗೆ ನಿರ್ದೇಶಿಸಲಾಗಿದೆ. ತದ್ವಿದ್ಯಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತೆ ಜ್ಞಾನ ಜ್ಞಾನಿನ ತತ್ವದರ್ಶಿನ. ಅಂದ್ರೆ ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿಗೆ ಶರಣಾಗತನಾಗಿ ಸೇವೆ ಸಲ್ಲಿಸಿ. ಫಸ್ಟಿಗೆ ನಾವು ಶರಣಾಗತನಾಗಬೇಕು, ಮತ್ತೆ ನಾವು ಸೇವೆ ಮಾಡ್ಬೇಕು. ಹೀಗೆ ಅಂದ್ರೆ ನಾವು ಶರಣಾಗತಿ ಇಲ್ಲ, ಪ್ರಶ್ನೆ ಮಾಡುವಂಥದ್ದು. ಎಲ್ಲಿ ಸರೆಂಡರ್ ಎಲ್ಲಿ ಉಂಟು? ನಮ್ದು ಸರೆಂಡರ್ ಇಲ್ಲ. ಸರೆಂಡರ್ ಆಗಿ ಸೇವೆ ಸಲ್ಲಿಸಬೇಕು, ಮತ್ತೆ ಪ್ರಶ್ನೆಗಳನ್ನು ಕೇಳಿ, ಪ್ರಶ್ನೆ ಮತ್ತೆ ಕೇಳುವಂಥದ್ದು. ಫಸ್ಟಿಗೆ ಸರೆಂಡರ್, ಮತ್ತೆ ಸೇವೆ ಮಾಡ್ಬೇಕು ಅವ್ರದ್ದು, ಮತ್ತೆ ಪ್ರಶ್ನೆ ಕೇಳಿ. ಈ ಉಲ್ಟಾ ಕಲಿಯುಗದಲ್ಲಿ ಪ್ರಶ್ನೆ ಕೇಳುವಂಥದ್ದು, ಸರೆಂಡರ್ ಇಲ್ಲ, ಸೇವೆ ಇಲ್ಲ. ಹೇಗೆ ಆಗ್ತದೆ? ಇಲ್ಲ. ಪ್ರಭುಪಾದ ಹೇಳುವಂತ 2+2 is equal to 4. It cannot be 5. It will be 4 only. 4 ಇರುತ್ತದೆ ಅದು. ಇದು ಪ್ರೊಸೆಸ್ ಚೇಂಜ್ ಆಗುವುದಿಲ್ಲ. ಶರಣಾಗತನಾಗಿ ಸೇವೆ ಸಲ್ಲಿಸಿ ಪ್ರಶ್ನೆಗಳನ್ನು ಕೇಳಿ ದಿವ್ಯ ಜ್ಞಾನವನ್ನು ಪಡೆದುಕೊಳ್ಳುವಂತೆ ಅರ್ಜುನನಿಗೆ ಉಪದೇಶಿಸಲಾಯಿತು. ಮತ್ತೆ ಪ್ರಶ್ನೆಗಳು ಕೇಳಿ. ದಿವ್ಯ ಜ್ಞಾನ ಪಡೆಯುವುದೆಂದರೆ ಹಣ ವಿನಿಮಯದಂತಲ್ಲ. ಹಣ ಅಲ್ಲ, ಅಲ್ಲಿ ಹಣ ಬರುವುದಿಲ್ಲ. ಹಣ ಇನ್ಸಿಗ್ನಿಫಿಕೆಂಟ್. ಪ್ರಭುಪಾದ ಹೇಳ್ತಾರೆ, ಇಫ್ ಯು ಡೂ ನೈಸ್ ಸಾಧನ, ಇಫ್ ಯು ಡೂ ನೈಸ್ ಸೇವಾ, ಕೃಷ್ಣ ವಿಲ್ ಸಪ್ಲೈ. ಕೃಷ್ಣನ ಕಿಂಗ್ಡಮ್ ಅಲ್ಲಿ ಅನ್ಲಿಮಿಟೆಡ್ ಉಂಟು. ಕೃಷ್ಣ ಕಳಿಸ್ತಾನೆ. ಹಣದ ಟೆನ್ಷನ್ ಮಾಡಬಾರ್ದಂತೆ. ಜಸ್ಟ್ ಯು ಸರ್ವ್. ಪ್ರಭುಪಾದ ಹೇಳುವಂಥದ್ದು, ಜಸ್ಟ್ ಯು ಡೂ ಗುಡ್ ಸಾಧನ, ಯು ಸರ್ವ್. ಹಾಗಾಗಿ ದಿವ್ಯ ಜ್ಞಾನ ಪಡೆಯುವುದೆಂದರೆ ಹಣ ವಿನಿಮಯದಂತ ಅಲ್ಲ. ಅದು ಅಂತ ಜ್ಞಾನವನ್ನು ಗುರುಗಳಿಗೆ ಸೇವೆ ಸಲ್ಲಿಸುವುದರ ಮೂಲಕ ಪಡೆಯಬೇಕು. ನೋಡಿ, ಸೇವೆಯಿಂದ ಬರುವಂತದ್ದು ಜ್ಞಾನ. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತ ಶ್ರೀ ಗುರು ಕರುಣ ಸಿಂಧು ಅಧಮ ಜನರ ಬಂಧು. ಅಂದ್ರೆ ದಿವ್ಯ ಜ್ಞಾನ ಹೃದಯದಲ್ಲಿ ಪ್ರಕಾಶಿತ ಆಗ್ತದೆ ಯಾವಾಗ? ಗುರುವಿಗೆ ನಾವು ಸೇವೆ ಸಲ್ಲಿಸಿದ ಮೇಲೆ. ಚಕ್ಕುದಾನ್ ದೀನೋ ಜೇ ಜನ್ಮೆ ಜನ್ಮೆ ಪ್ರಭು ಸೇ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತ. ಅಂದ್ರೆ ಜನ್ಮ ಜನ್ಮದಲ್ಲಿ ನಿಮ್ಮ ಸೇವೆ ಮಾಡ್ತೇನೆ ಪ್ರಭುಪಾದ್. ಜನ್ಮದಲ್ಲಿ ಸೇವೆ ಮಾಡ್ಬೇಕು. ಪ್ರಭುಪಾದ್, ನೀವು ಕೃಷ್ಣ ಪಂಜ ಕೊಟ್ಟಿದ್ದೀರಿ, ಹಾಗಾಗಿ ನಾನು ಇನ್ಸಿಗ್ನಿಫಿಕೆಂಟ್. ನನ್ನನ್ನು ನಿಮ್ಮ ಈ ಸಂಸ್ಥೆಯ ಸೇವೆಯಲ್ಲಿ ನನ್ನನ್ನು ತೊಡಗಿಸಿ. ಆಕ್ಚುಲಿ ನಾವು ಪಫ್ಡಪ್ ಆಗಬಾರ್ದು, ಪ್ರೌಡ್ ಆಗಬಾರ್ದು. ಎಸ್, ನನಗೆ ಸೇವೆ ಅದು ಮಾಡ್ಲಿಕ್ಕೆ ಇಲ್ಲ. ಪ್ರಭುಪಾದ್ಗೆ ಬೇರೆಯವರು ಸಿಗ್ತಾರೆ. ಹಾಗಾಗಿ ನಮ್ಮ ಮೂಡ್ ಆಗಿರ್ಬೇಕು, ಪ್ರಭುಪಾದ್ ನಿಮ್ಮ ಮಿಷನ್ ಅಲ್ಲಿ ನನ್ನನ್ನು ಕೂಡ ಒಂದು ಸೇವಕನಾಗಿ ಮಾಡಿ. ಆಗ ನಮಗೆ ದಿವ್ಯ ಜ್ಞಾನ ಸಿಗ್ತದೆ. ಪ್ರೇಯರ್ ಆಗಿರಬೇಕು. ಹಾಗೆ ಅಂತ ಜ್ಞಾನವನ್ನು ಗುರುಗಳಿಗೆ ಸೇವೆ ಸಲ್ಲಿಸುವುದರ ಮೂಲಕ ಪಡೆಯಬೇಕು. ಬ್ರಹ್ಮದೇವರು ಭಗವಂತನನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಿ ನೇರವಾಗಿ ಅವರಿಂದ ಜ್ಞಾನವನ್ನು ಪಡೆದ ರೀತಿಯಲ್ಲೇ ಪ್ರತಿಯೊಬ್ಬರು ಗುರುವನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಿ ಅವರಿಂದ ದಿವ್ಯ ಜ್ಞಾನ ಪಡೆಯಬೇಕು. ಈ ಎಂತಂದ್ರೆ 4.34 ಭಾವಾರ್ಥದಲ್ಲಿ ಒಂದು ಸೆಂಟೆನ್ಸ್ ಉಂಟು. ಎಂತ ಸೆಂಟೆನ್ಸ್? ನಾನು ಮೊನ್ನೆ ಭಕ್ತಿಶಾಸ್ತ್ರ ಕ್ಲಾಸ್ ಆಗಿ ಹೇಳಿದ್ದೇನೆ. ಅಂದ್ರೆ ಯು ಶುಡ್ ಟ್ರೈ ಟು ಪ್ಲೀಸ್ ಗುರು. ವೆನ್ ಗುರು ಇಸ್ ಪ್ಲೀಸ್, ಎಸ್, ಎವ್ರಿಥಿಂಗ್ ಇಸ್ ಪಾಸ್. ಹಾಗಾಗಿ ಗುರು ಪ್ಲೀಸ್ ಆಗ್ಬೇಕು. ಇದನ್ನ ನಾವು ನೋಡ್ಬೇಕು. ಬ್ರಹ್ಮದೇವರು ಭಗವಂತನ ಸಂಪೂರ್ಣವಾಗಿ ತೃಪ್ತಿಪಡಿಸಿ ನೇರವಾಗಿ ಅವನಿಂದ ಜ್ಞಾನವನ್ನು ಪಡೆದ ರೀತಿಯಲ್ಲೇ ಪ್ರತಿಯೊಬ್ಬರು ಗುರುವನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಿ ಅವರಿಂದ ದಿವ್ಯವನ್ನು ಪಡೆಯಬೇಕು. ಗುರು ತೃಪ್ತಿಯೇ ದಿವ್ಯ ಜ್ಞಾನ ಪ್ರಾಪ್ತಿಯ ಮಾರ್ಗ. ಯಸ್ಯ ಪ್ರಸಾದ ಭಗವತ್ ಪ್ರಸಾದ, ಯಸ್ಯ ಪ್ರಸಾದ ನಗತಿ ಕುತೋಪಿ ಧ್ಯಾಯನ್ ಸುವಾಂತಸ್ಯ ಯಶಸ್ವಿ ಸಂಧ್ಯಂ ಒಂದೇ ಗುರು ಶ್ರೀ ಶರಣಾರವಿಂದಂ. ಅಂದ್ರೆ ಗುರು ಪ್ಲೀಸ್ ಆಗ್ಬೇಕು. ನಾನು ಎಷ್ಟೇ ಭಕ್ತಿ ಮಾಡಿರ್ಬಹುದು, ಆದ್ರೆ ಗುರು ಪ್ಲೀಸ್ ಆಗಿದಾನ? ಇಲ್ಲ. ಗುರು ಪ್ಲೀಸ್ ಆಗಿದ್ರೆ ಕೃಷ್ಣ ಪ್ಲೀಸ್ ಆಗುವುದಿಲ್ಲ. ಗುರು ಪ್ಲೀಸ್ ಆಗ್ಬೇಕು. ಹಾಗಾಗಿ
ಅವರಿಂದ ದಿವ್ಯ ಪಡೆಯಬೇಕು. ಗುರು ತೃಪ್ತಿಯೇ ದಿವ್ಯಜ್ಞಾನ ಪ್ರಾಪ್ತಿಯ ಮಾರ್ಗ. ಕೇವಲ ವ್ಯಾಕರಣಿಯಾದ ಮಾತ್ರದಿಂದ ಯಾರೊಬ್ಬ ದಿವ್ಯನ ಅರ್ಥ ಮಾಡಿಕೊಳ್ಳಲಾರ. ವ್ಯಾಕರಣ ಅಂದ್ರೆ ತುಂಬಾ ಅವನಿಗೆ ಗೊತ್ತುಂಟು, ಸಂಸ್ಕೃತ ಗೊತ್ತುಂಟು, ಅದು ಗೊತ್ತುಂಟು, ಇದು ಗೊತ್ತುಂಟು, ಎಲ್ಲ ಗೊತ್ತುಂಟು ಶ್ಲೋಕಗಳು. ಅದರಿಂದ ನಮಗೆ ದಿವ್ಯಜ್ಞಾನ ಸಿಗುವುದಿಲ್ಲ. ವೇದಗಳು ಹೀಗೆ ಸಾರುತ್ತವೆ. ಶ್ವೇತಾಶ್ವತರ ಉಪನಿಷತ್ 6.23. ಯಸ್ಯ ದೇವ ಪರಾಭಕ್ತಿ ಯಥಾ ದೇವ ತಥಾ ಗುರು ತಸೇತ ಕಥಿತ ಈ ಅರ್ಥ ಪ್ರಕಾಶಂತೆ ಮಹಾತ್ಮನ. ಭಗವಂತನಲ್ಲಿ ಮತ್ತು ಗುರುವಿನಲ್ಲಿ ಅಚಲ ಭಕ್ತಿ ಉಳ್ಳವನಿಗೆ ಮಾತ್ರ ದಿವ್ಯಜ್ಞಾನ ತಾನಾಗಿ ಬಹಿರಂಗಗೊಳ್ಳುತ್ತದೆ. ಸ್ಟ್ರಾಂಗ್ ಫೇತ್ ಇದೆ. ಹೆಚ್ಚಿನವರು ಹೇಳ್ತಾರೆ, ಪ್ರಭು ಯಾವಾಗ ಕ್ಲಾಸ್ ಮಾಡಿದ್ರು? ಪ್ರಭುಪಾದ್ ಬೆಳಿಗ್ಗೆ ಕ್ಲಾಸ್ ಮಾಡಿದ್ರು ಪ್ರಭುಪಾದ್, ಮತ್ತೆ ಸಂಜೆ ಕಾಲ ಪ್ರಭುಪಾದ್ ಹೇಳ್ತೀರಿ, ಯಾವಾಗ್ಲೂ ಪ್ರಭುಪಾದ್. ಎಸ್, ನಾವು ಅದರಲ್ಲೇ ಬದುಕುವಂಥದ್ದು. ಪ್ರಭುಪಾದ್ ಯಾವಾಗ ಹೋಯ್ತು, ನಾವು ಹೋಯ್ತು, ನಮ್ಮ ಜೀವನದಲ್ಲಿ ಕಳೆಯೇ ಇಲ್ಲ, ನಮಗೆ ಸ್ಟ್ರೆಂತ್ ಇಲ್ಲ. ಹಾಗಾಗಿ ಭಗವಂತನಲ್ಲಿ ಮತ್ತು ಗುರುವಿನಲ್ಲಿ ಅಚಲ ಭಕ್ತಿ ಉಳ್ಳಬೇಕು. ನಮಗೆ ತುಂಬಾ ಭಕ್ತಿ ಇರಬೇಕು. ಹೇಗೆ ಅಂದ್ರೆ, ಈಗ ಸಪೋಸ್ ನಾವು ನರೇಂದ್ರ ಮೋದಿಯನ್ನು ನಮಗೆ ಭೇಟಿ ಆಗ್ಬೇಕು, ನಮಗೆ ಪರಿಚಯ ಇಲ್ಲ. ನರೇಂದ್ರ ಮೋದಿದು ಕ್ಲೋಸ್ ಅಸೋಸಿಯೇಟ್, ಯಾವಾಗಲೂ ನರೇಂದ್ರ ಮೋದಿ ಒಟ್ಟಿಗೆ ಇರುವವರು, ಅವ್ರದ್ದು ಪರಿಚಯ ಉಂಟು. ಇಮಿಡಿಯೇಟ್ ನಮಗೆ ನರೇಂದ್ರ ಮೋದಿ ಮೀಟಿಂಗ್ ಸಿಗ್ತದೆ, ಭೇಟಿ ನಮಗೆ ಸಿಗ್ತದೆ. ಅದೇ ರೀತಿ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಮೋರ ಸೇನಾಧಿಪತಿ ಭಕ್ತ ಯಾರು? ಚೈತನ್ಯ ಮಹಾಪ್ರಭು, ಮೈನ್ ಕಮಾಂಡರ್ ಇನ್ ಚೀಫ್. ಹಾಗಾಗಿ ಪ್ರಭುಪಾದನ್ನು ಪ್ಲೀಸ್ ಮಾಡಿಸುವುದರಿಂದ ಎಂತಾಗ್ತದೆ? ಪ್ರಭುಪಾದ ಹೇಳ್ತಾರೆ, ಎಸ್, ಇವ ನನ್ನ ಜನ. ಆಗ ಕೃಷ್ಣ ನೋಡ್ತಾನೆ ನಮ್ಮನ್ನು. ಪ್ರಭುಪಾದ ಹೇಳುವಂಥದ್ದು ಈಶೋಪನಿಷತ್ತಲ್ಲಿ, ಯು ಶುಡ್ ಬಿ ರೆಕಗ್ನೈಸ್ಡ್ ಬೈ ಕೃಷ್ಣ, ಯು ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್ ಬೈ ಕೃಷ್ಣ, ಯು ಶುಡ್ ಬಿ ರೆಕಗ್ನೈಸ್ಡ್ ಬೈ ಕೃಷ್ಣ. ಹೌ ಯು ಶುಡ್ ಬಿ ರೆಕಗ್ನೈಸ್ಡ್ ಬೈ ಕೃಷ್ಣ? ಹೇಗೆ? ಗುರುವನ್ನು ಪ್ಲೀಸ್ ಮಾಡುವುದರಿಂದ. ಹಾಗಾಗಿ ಭಗವಂತನಲ್ಲಿ ಮತ್ತು ಗುರುವಿನಲ್ಲಿ ಅಚಲ ಭಕ್ತಿ ಉಳ್ಳವನಿಗೆ ಮಾತ್ರ ದಿವ್ಯಜ್ಞಾನವು ತಾನಾಗಿ ಬಹಿರಂಗಗೊಳ್ಳುತ್ತದೆ. ಶಿಷ್ಯ ಮತ್ತು ಗುರುವಿನ ನಡುವಣ ಅಂತ ಬಾಂಧವ್ಯವು ಶಾಶ್ವತ. ನೋಡಿ, ಇದು ಪರ್ಮನೆಂಟ್. ಹೇಗೆಂದ್ರೆ, ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಒಮ್ಮೆ ಪ್ರಭುಪಾದ್ ಬಾಂಬೆಯಲ್ಲಿ ಇದ್ರು. ಆಗ ಒಬ್ಬ ಈ ಮೂರ್ತಿ ಮಾಡುವವ ಅವ ಬರ್ತಾನೆ ಪ್ರಭುಪಾದ ಹತ್ರ. ಪ್ರಭುಪಾದ ಬಂದು ಹೇಳ್ತಾನೆ, ಸ್ವಾಮೀಜಿ, ನೀವು ಇರುವಾಗ ನಿಮ್ಮ ಪೂಜೆ ಮಾಡ್ತಾರೆ, ಗುರು ಪೂಜೆ ಮಾಡ್ತಾರೆ, ಇದರಿಂದ ನಿಮ್ಗೆ ಅವರೆಲ್ಲ ಪಾಪ ಹಿಡಿತದೆ. ಪ್ರಭುಪಾದಿಗೆ ಅವನನ್ನು ನೋಡಿದ್ರು. ಪ್ರಭುಪಾದ ಹೇಳಿದ್ರು, ನಾನು ಬಂದದ್ದು ಅದಕ್ಕೆ, ಎಲ್ಲರ ಪಾಪ ತಗೊಳ್ಳಿಕ್ಕೆ. ಹಾಗಾಗಿ ಶುದ್ಧ ಭಕ್ತರಿಗೆ ಯಾವುದು ಪಾಪ ನಾಡುವುದಿಲ್ಲ. ಟೋಟಲ್ ಕೃಷ್ಣನ ಪ್ರೊಟೆಕ್ಷನ್ ಅವರಿಗೆ ಉಂಟು. ಹಾಗಾಗಿ ಶಿಷ್ಯ ಮತ್ತು ಗುರುವಿನ ನಡುವಿನ ಅಂತ ಬಾಂಧವ್ಯವು ಶಾಶ್ವತವಾದದ್ದು, ಪರ್ಮನೆಂಟ್. ಅಲ್ಲಿ ಕೂಡ, ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ಕೂಡ ಕಂಟಿನ್ಯೂ ಆಗ್ತದೆ. ಜನ್ಮೆ ಜನ್ಮ ಪ್ರಭು ಸೇ ಚಕ್ಕುದಾ ಅಂದಿಲೋ ಜಯ, ಜನ್ಮೆ ಜನ್ಮೆ ಪ್ರಭು ಸೇ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತು. ಈಗ ಶಿಷ್ಯನಾದವನು ಮುಂದೆ ಗುರುವಾಗುತ್ತಾನೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಅಮಾರಿಯಾಗೆ ಗುರು ಹೋ ಯಾರ್ ಜಾರೆ ದೇಕೋ ತಾರೆ ತಕ್ಕೋ ಕೃಷ್ಣ ಉಪದೇಶ. ನನ್ನ ಆಜ್ಞೆಯಲ್ಲಿ ಗುರು ಆಗಿ, ಅಂದ್ರೆ ಗುರು ಆಗುವುದಾದ್ರೆ ಈ ಉಪದೇಶಾಮೃತದ ಮೊದಲ ಶ್ಲೋಕ ಎಂತ ಶ್ಲೋಕ ಅಂದ್ರೆ, ಮೊದಲ ಶ್ಲೋಕ, ವಾಚೋ ವೇಗ ಮನಸಾ ವೇಗ ಕ್ರೋಧಂ ಜೀವ ವೇಗ ಉದರ್ಭಸ್ತ ವೇಗಂ ಏತಾನ್ ವೇಗಂ ವಿಷಯ ಸರ್ವಮಾಭಿಮಂ ಪ್ರತ್ಯಂಶ ಶಿಷ್ಯ. ಈ ಯಾರಲ್ಲಿ ಕಂಟ್ರೋಲ್ ಇರಬೇಕಂತೆ, ದೆನ್ ಯು ಕ್ಯಾನ್ ಮೇಕ್ ಡಿಸೈಪಲ್ಸ್ ಥ್ರೂ ಔಟ್ ದ ವರ್ಲ್ಡ್. ಹಾಗಾಗಿ ಚಂದ್ರಮಾವು ಹೇಳಿದ್ದಾರೆ, ಅಮಾರ್ಯ ಗುರು ಯಾ ಜಾರದೇಕು ದಾರಿಗೋ ಕೃಷ್ಣೋಪದೇಶ ಹೇಳು, ನೀನು ನನ್ನ ಆಗಿನಲ್ಲಿ ಗುರು ಆಗು. ಮುಂದೆ ಗುರು ಆಗುತ್ತಾನೆ ನೋಡಿ. ಮತ್ತು ಯಾರೊಬ್ಬನು ತನ್ನ ಗುರುವಿಗೆ ವಿಧೇಯ ಶಿಷ್ಯನಾಗದೆ ಹೊರತು ನೈಜ ಅಧಿಕೃತ ಗುರುವಾಗಲಾರ. ಅಂದ್ರೆ ನಾವು ಫಾಲೋ ಮಾಡ್ಬೇಕು ಗುರು ಹೇಳಿದಾನೆ, ಮತ್ತೆ ನಮ್ಮನ್ನು ಫಾಲೋ ಮಾಡ್ತೇವೆ, ಎಲ್ಲ ಫಾಲೋ ಮಾಡುದಿಲ್ಲ. ಇದು ಪ್ರೊಸೆಸ್. ಬ್ರಹ್ಮದೇವರು ಪರಮಪ್ರಭು ಭಗವಂತನ ಶಿಷ್ಯರಾಗಿ ಜ್ಞಾನವನ್ನು ಸ್ವೀಕರಿಸಿದರು. ಅದನ್ನು ತಮ್ಮ ಪ್ರಿಯ ಶಿಷ್ಯ ನಾರದರಿಗೆ ಬೋಧಿಸಿದರು. ಗುರು ಪರಂಪರೆಗೆ ಬಂದಿದೆ. ಅಂತೆ ನಾರದರು ಗುರುವಾಗಿ ವೇದವ್ಯಾಸರಿಗೆ ಮತ್ತಿತರಿಗೆ ಬೋಧಿಸಿದರು. ಆದ್ರಿಂದ ಔಪಚಾರಿಕವಾಗಿ ಗುರು ಮತ್ತು ಶಿಷ್ಯ ಎಂದು ಕರೆಸಿಕೊಳ್ಳುವವರೆಲ್ಲರೂ ಬ್ರಹ್ಮ ಮತ್ತು ನಾರದ ಅಥವಾ ನಾರದ ಮತ್ತು ವ್ಯಾಸರುಗಳ ಪಡಿ ಎಚ್ಚಲ್ಲ. ಬ್ರಹ್ಮ ಮತ್ತು ನಾರದರ ನಡುವಿನ ಬಾಂಧವ್ಯವು ವಾಸ್ತವಿಕವಾದದ್ದು ನೋಡಿ, ವಾಸ್ತವಿಕ. ಆದರೆ ವಂಚಿತ ವಂಚಕನ ನಡುವಣ ಸಂಬಂಧವು
ಔಪಚಾರಿಕವಾದದ್ದು. ನಾರದರು ಸದ್ಗುಣಶೀಲರು, ವಿನಯ ಸಂಪನ್ನರು ಮತ್ತು ವಿಧೇಯರು ಮಾತ್ರವಲ್ಲದೆ ಆತ್ಮ ನಿಗ್ರಹಿಗಳು, ನೋಡಿ ಸೆಲ್ಫ್ ಕಂಟ್ರೋಲ್ ಅವರು ಆಗಿದ್ದರು. ವಿಶೇಷವಾಗಿ ಲೈಂಗಿಕ ಜೀವನದಲ್ಲಿ ಆತ್ಮ ಸಂಯಮ ಇಲ್ಲದವರು ಶಿಷ್ಯರು ಆಗಲಾರರು. ಮಾತು, ಕೋಪ, ನಾಲಿಗೆ, ಮನಸ್ಸು, ಹೊಟ್ಟೆ ಮತ್ತು ಜನನಾಂಗ, ಅದೇ ನಾನೀಗ ಶ್ಲೋಕ ಹೇಳಿದ್ದೇನೆ. ವಾಚೋ ವೇಗ ಮನಸ ಬೇಕು, ಸಂಯಮದ ಶಿಸ್ತಿನ ತರಬೇತಿ ಹೊಂದಿರಬೇಕು. ಮೇಲೆ ಹೇಳಿದ ನಿರ್ದಿಷ್ಟ ಇಂದ್ರಿಯಗಳಲ್ಲಿ ನಿಯಂತ್ರಣ ಹೊಂದಿದವರನ್ನು ಗೋಸ್ವಾಮಿ, ನೋಡಿ ಯಾರಿಗೆ ಇದರಲ್ಲಿ ಕಂಡು ಅವ ಗೋಸ್ವಾಮಿ ಎಂದು ಕರೆಯಲಾಗುವುದು. ಗೋಸ್ವಾಮಿ ಆಗದೆ ಒಬ್ಬನು ಶಿಷ್ಯನು ಆಗಲಾರ, ಗುರು ಆಗಲಾರ. ಅಂದ್ರೆ ನಾವು ಟೋಟಲ್ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇರಬೇಕು. ಇಂದ್ರಿಯ ನಿಗ್ರಹವಿಲ್ಲದೆ ಗುರು ಎಂಬುದು ಖಂಡಿತವಾಗಿಯೂ ವಂಚಕನು ಮತ್ತು ಅಂತ ನಾಮ ಮಾತ್ರ ಗುರುವಿನ ಶಿಷ್ಯನು ವಂಚಿತನು. ಈ ಲೋಕದ ಅನುಭವ ಅನುಸಾರ ಬ್ರಹ್ಮದೇವರನ್ನು ಗತಿಸಿದ ಮುತ್ತಾತ ಎಂದು ಭಾವಿಸಬಾರದು. ಅವರು ಪ್ರಾಚೀನ ಪ್ರಪಿತಾಮಹರು ಮತ್ತು ಇಂದಿಗೂ ಜೀವಂತರಾಗಿರುವವರು. ನೋಡಿ ಈಗ ಕೂಡ ಇದ್ದಾರೆ. ನಾರದರು ಜೀವಂತರು, ನಾರದು ಕೂಡ ಇದ್ದಾರೆ. ಬ್ರಹ್ಮಲೋಕದ ನಿವಾಸಿಗಳ ವಯಸ್ಸನ್ನು ಭಗವದ್ಗೀತೆಯಲ್ಲಿ ಸೂಚಿಸಲಾಗಿದೆ. ಈ ಸಣ್ಣ ಪ್ರಪಂಚದ ಪೃಥ್ವಿಯ ನಿವಾಸಿಗಳಿಗೆ ಬ್ರಹ್ಮನ ಆಯುಷ್ಯದ ಒಂದು ದಿನವನ್ನು ಕೂಡ ಲೆಕ್ಕ ಹಾಕುವುದು ಸಾಧ್ಯವಿಲ್ಲ. ಬ್ರಹ್ಮನ ಒಂದು ದಿನ ತುಂಬಾ ಅದೊಂದು. ಹಾಗೆ ನಾವು ಸಣ್ಣ ಪ್ರಪಂಚದ ಪೃಥ್ವಿಯ ನಮಗೆ ಲೆಕ್ಕ ಹಾಕಲಿಕ್ಕೆ ಅದು ತುಂಬಾ ಕಷ್ಟ. 4ನೇ ಅಧ್ಯಾಯದಲ್ಲಿ ಅದು ಬರ್ತದೆ. ಎಸ್ ಕೃಷ್ಣ ಚೈತನ್ಯ